ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಸ್ಕ್ರೀನ್ ಬಂತ ಮಾತಾಜಿ? ಬಂತು ಹರೇ ಕೃಷ್ಣ ಮಾತಾಜಿ. ಬಂತು ಬಂತು ಮಾತಾಜಿ. ಬರ್ತಾ ಇದೆ. ಹರೇ ಕೃಷ್ಣ ಬಂತು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ರೇಯರ್ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ಇಂದಿನ ಇವತ್ತು ಶ್ರೀಲಾ ಪ್ರಭುಪಾದ ಲೀಲಾಮೃತ ತರಗತಿಗೆ ಸ್ವಾಗತ. ಈಗ ನಾವು ಇದನ್ನ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಅವರು ಆಯೋಜಿಸಿದ್ದಾರೆ ಈ ಒಂದು ತರಗತಿಯನ್ನ. ಎಲ್ಲರಿಗೂ ಸ್ವಾಗತ. ಮತ್ತೆ ಈ ಪ್ರಾರ್ಥನೆಯೊಂದಿಗೆ ನಾವು ಈ ತರಗತಿಯನ್ನ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಘಟಾಮಯಂ ದದಾತಿ ಚ ಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಗಣ ಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚಂ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಶೀಲಾ ಪ್ರಭುಪಾದರ ಲೀಲಾಮೃತ ತರಗತಿಗೆ ಸ್ವಾಗತ. ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜೈ ಮಾತಾಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ ಓದ್ತೀರಾ? ಹಾಗೆ ಅಲ್ಲಿಂದ ಓದಿ. ಹರೇ ಕೃಷ್ಣ ಮಾತಾಜಿ. ಪೇಜ್ ಹೇಳಿ ಮಾತಾಜಿ. 97. ಓದ್ಲಿ ಮಾತಾಜಿ. ಓದ್ಲಿ ಮಾತಾಜಿ. ಓದಿ ಓದಿ. ಹಾಗೆಂದು ಅಲ್ಲಿಂದ ಓದ್ಬೇಕು. ಹಾಗೆಂದು ಪ್ರಭುಪಾದರ ಶಿಷ್ಯರು ಈ ಬಗ್ಗೆ ಟೀಕೆ ಮಾಡುವಂತಿರಲಿಲ್ಲ. ಹಾಗೆ ಮಾಡಕೂಡದೆಂದು ಪ್ರಭುಪಾದರು ಅವರಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ದರು. ದೈವ ಸಹೋದರರು ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಶಿಷ್ಯರಾದ್ದರಿಂದ ತಮ್ಮ ಗುರುಗಳಿಗೆ ಸಮಾನರು ಎನ್ನುವಂತೆ ಅವರನ್ನು ಆಧರಿಸಬೇಕೆಂದು ಪ್ರಭುಪಾದರು ತಮ್ಮ ಶಿಷ್ಯರಿಗೆ ತಾಕೀತು ಮಾಡಿದ್ದರು. ಆದರೂ ಸಹ ತಮ್ಮ ಗುರುವಿನ ಬಗ್ಗೆ ದೈವ ಸಹೋದರರು ತೋರುತ್ತಿದ್ದ ಸ್ವಲ್ಪ ಮೇಲೆ ಮಾಡುತ್ತಿದ್ದರು ಅನಾದರವನ್ನು ಕಂಡು ಪ್ರಭುಪಾದರ ಶಿಷ್ಯರಿಗೆ ಖೇದವಾಗುತ್ತಿತ್ತು. ಅವರು ವಿನಯ ತೋರಿ ಯಾರು ಪ್ರತಿಭಟಿಸದೆ ಉಳಿದಾರು. ಆದರೆ ತಮ್ಮ ಗುರುವನ್ನು ಮತ್ತು ಅವರ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಟೀಕಿಸುವ ವ್ಯಕ್ತಿಗಳ ಬಗ್ಗೆ ಅವರು ಹೇಗೆ ತಾನೇ ಪ್ರೀತಿ ತೋರಿಸಲು ಸಾಧ್ಯವಾದೀತು. 5 ದಿನಗಳ ಉತ್ಸವದ ಬಳಿಕ ಪ್ರಭುಪಾದರು
ಮಾಯಾಪುರವನ್ನು ಬಿಟ್ಟು ಬೃಂದಾವನಕ್ಕೆ ತೆರಳಿದರು. ಅಲ್ಲಿ ಅವರು ಇನ್ನೊಂದು ಶಂಕುಸ್ಥಾಪನೆಯ ಸಮಾರಂಭವನ್ನು ಯೋಜಿಸಿದ್ದರು. ಮಾಯಾಪುರದ ಜಮೀನು ಇನ್ನೂ ಯಾವುದೇ ಅಭಿವೃದ್ಧಿ ಹೊಂದಿರಲಿಲ್ಲ. ಅದಕ್ಕೆ ಅಗತ್ಯವಾದ ಧನ ಸಂಗ್ರಹಣೆಯನ್ನು ಮುಂದುವರಿಸಲು ಪ್ರಭುಪಾದರು ಭಾರತದಲ್ಲಿದ್ದ ತಮ್ಮ ಶಿಷ್ಯರನ್ನು ಒತ್ತಾಯಿಸಿದರು. ಮಾಯಾಪುರದಲ್ಲಿ ನಾವು ಒಂದು ವೈಭವೋಪೇತವಾದ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲರೂ ಸೇರಿ ಈ ಯೋಜನೆಗೆ ಒಂದು ರೂಪ ಕೊಟ್ಟರೆ ಇದು ಜಗತ್ತಿನಲ್ಲಿ ಅಸದೃಶ್ಯವಾಗುತ್ತದೆ. ಇದು ಆಧ್ಯಾತ್ಮಿಕ ಜೀವನದ ಶಿಕ್ಷಣಕ್ಕೆ ವಿಶ್ವ ಕೇಂದ್ರವಾಗುತ್ತದೆ. ಜಗತ್ತಿನ ಎಲ್ಲೆಡೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬರುತ್ತಾರೆ. ಧೂರ್ತ ದಾರ್ಶನಿಕರ ನಾಸ್ತಿಕವಾದ ಮತ್ತು ಸಮತಾವಾದದ ಒಲವುಗಳನ್ನು ನಾವು ಕ್ರಾಂತಿಕಾರಕವಾಗಿ ಬದಲಾಯಿಸಬಲ್ಲವರಾಗುತ್ತೇವೆ. ಆದ್ದರಿಂದ ಈ ಮಹಾ ಕಾರ್ಯದಲ್ಲಿ ನಾವೆಲ್ಲರೂ ಪಾಲುದಾರರಾಗಬೇಕು. ಒಂದು ಕ್ಷಣವೂ ನಾವು ಇಸ್ಕಾನ್ ಆಲೋಚನೆಗಳನ್ನು ಬಿಟ್ಟಿರಬಾರದು. ಇದು ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ. ಫೆಬ್ರವರಿ 1972. ಮಾತಾಜಿ ಇದನ್ನ ಸ್ವಲ್ಪ ಮುಗಿಸ್ಬಿಡೋಣ, ಯಾಕೆಂದ್ರೆ ಇದನ್ನ ಸ್ವಲ್ಪ ಹಳೇದಕ್ಕೆ ಕನೆಕ್ಟ್ ಆಗಿದೆ. ಪ್ರಭುಜಿ ಇದು 2 ಪ್ಯಾರ ಮತ್ತೆ ಓದಿ ಪುನಃ. ಓಕೆ ಮತ್ತೆ ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಶೀಲಾ ಪ್ರಭುಪಾದ ಲೀಲಾಮೃತ ತರಗತಿಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಅಂದ್ರೆ ಪ್ರಭುಪಾದರು ಒಮ್ಮೆ ಬಾಷನ್ ಇರ್ಬೇಕಾರ ಜಸ್ಟ್ ಇದು ಅಂದ್ರೆ ಹಿಂದಿನ ಕನೆಕ್ಟ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅಂದ್ರೆ ಪ್ರಭುಪಾದ ಬಾಷನ್ ಇರ್ಬೇಕಾರ ಒಬ್ಬ ತನ್ನ ಅಸಿಸ್ಟೆಂಟ್ಗೆ ಒಂದು ಲೆಟರ್ ಬರ್ಸ್ಬೇಕಾದ್ರೆ ಅದರಲ್ಲಿ ಅವ್ರು ಹೇಳ್ತಾರೆ, ಸ್ವಾಮಿ ಅಂತ ಹೇಳಿದ್ರೆ ಯಾವಾಗ್ಲೂ ಗುರುವಿಗೆ ಒಂದು ಮೂರನೇ ದರ್ಜೆಯ ಒಂದು ಬಿರುದು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅವರು ಶಿಷ್ಯರು ಕೇಳ್ತಾರೆ, ಹಾಗಾದ್ರೆ ಸ್ವಾಮಿ ಆದ್ರೆ ನಿಮ್ಮನ್ನ ನಾವು ಯಾಕೆ ಸ್ವಾಮಿ ಅಂತ ಕರಿತಾ ಇದೀವಿ ನಾವು, ಅಂದ್ರೆ ಮೂರನೇ ದರ್ಜೆ ಅಂದ್ರೆ ಒಂದು ಕೆಳಮಟ್ಟದ್ದು ಒಂದು ಬಿರುದಾಗತ್ತೆ ಅಂತ ಹೇಳಿದಾಗ ಅವರು ಪ್ರಭುಪಾದ ಆಮೇಲೆ ಕೇಳ್ತಾರೆ, ಅವರು ನಾವ್ ಹೇಗೆ ಕರಿಬಹುದು ಗುರುಗಳನ್ನ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ನಾವು ಅವರನ್ನ ಸಾಧಾರಣವಾಗಿ ಗುರುದೇವ ಅನ್ಬೋದು, ವಿಷ್ಣುಪಾದ ಅನ್ಬೋದು ಅಂತ ಪ್ರಭುಪಾದ ಅನ್ಬೋದು ಅಂತ ಹೇಳಿದಾಗ ಆತರ ಅವ್ರ ಶಿಷ್ಯರೆಲ್ಲ ಹೇಳ್ತಾರೆ, ನಾವು ಹಾಗಾದ್ರೆ ಇನ್ನಿಂದ ನಿಮ್ಗೆ ಪ್ರಭುಪಾದ ಅಂತ ಕರಿತೀವಿ ಅಂತ. ಸೊ ಇವರು ಪ್ರಭುಪಾದ ಒಪ್ಕೋತಾರೆ. ಆದ್ರೆ ಅವ್ರಿಗೆ ಒಂದ್ ಮನ್ಸಲ್ಲಿ ಅಳುಕಿರುತ್ತೆ, ನಾನು ಈ ತರ ಒಂದು ಬಿರುದನ್ನ ತಗೊಂಡ್ರೆ ನನ್ನ ದೈವ ಸಹೋದರರು ಏನಿದಾರಲ್ಲ ಅವರಿಗೆಲ್ಲ ಇದು ಇದಾಗುತ್ತೆ. ಯಾಕೆಂದ್ರೆ ಇದು ಅವರ ಗುರುಗಳಿಗೆ ಭಕ್ತಿ ಸಿದ್ಧಾಂತ ಇದ್ದಾರಲ್ಲ ಅವರಿಗೆ ಯೂಸ್ ಮಾಡ್ತಾ ಇರಬಹುದು ಪ್ರಭುಪಾದ ಅಂತ, ಅದನ್ನ ಇವ್ರು ತಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾರೆ. ಆದ್ರೆ ಒಂದು ಮನ್ಸಿಗೆ ಬೇಜಾರಾಗುತ್ತೆ ಅಂತ ಅವ್ರಿಗೆ ಮನ್ಸಲ್ಲಿ ಇರುತ್ತೆ. ಆದ್ರೆ ಅದು ಮುಂದೆ ಅವ್ರಿಗೆ ಅವರು ಮಾಯಾಪುರದಲ್ಲಿ ಒಂದು ಇದಕ್ಕೆ ಹೋಗ್ತಾರೆ, ಗೌರವ ಪೂರ್ಣಿಮೆ ಮಾಡಿ ಅಲ್ಲೊಂದು ಶಂಕುಸ್ಥಾಪನೆ ಇರುತ್ತೆ. ಅಲ್ಲಿ ಹೋದಾಗ ಆಮೇಲೆ ಅಲ್ಲಿ ಎಲ್ಲಾರನ್ನೂ ಇನ್ವೈಟ್ ಮಾಡಿರ್ತಾರೆ. ಅವಾಗ ಅವ್ರ ದೈವ ಸಹೋದರರು ಸಹ ಬಂದಿರ್ತಾರೆ. ಬಂದಾಗ ಅವರು ಆ ಸಮಾರಂಭದಲ್ಲಿ 5 ದಿನ ನಡೆಯುತ್ತೆ ಆ ಸಮಾರಂಭ, ಗೌರವ ಪೂರ್ಣದ್ದು ಇದು. ಆಮೇಲೆ ಅಲ್ಲಿ ಶಂಕುಸ್ಥಾಪನೆನೇ ಆಗೋದಿರುತ್ತೆ. ಅವಾಗ ಅವರೆಲ್ಲ ದೈವ ಸಹೋದರರು ಅಲ್ಲಿ ಅವರೆಲ್ಲ ಒಂಥರ ಚೆನ್ನಾಗಿ ಹೊಗಳ್ತಾರೆ ಆಕ್ಚುಲಿ ಅವರು ಪ್ರಭುಪಾದರು ಮಾಡಿರೋ ಕೆಲ್ಸಕ್ಕೆ. ಆದ್ರೆ ಆಮೇಲಿಂದ ಕೆಲವರು ವಾಪಸ್ ಬಂದ್ಬಿಟ್ಟು ಅಂದ್ರೆ ಹೋಗಿದ್ದವರು ಮತ್ತೆ ವಾಪಸ್ ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಗೆ ಪ್ರಭುಪಾದ ಅಂತ ಇದು ಕೊಟ್ಟಿದಾರಲ್ಲ ಅದು ನಮ್ಗೆ ಇದಾಗ್ಲಿಲ್ಲ, ನೀವು ಆ ತರ ಒಂದು ಬಿರುದನ್ನ ತಗೋಬಾರ್ದಾಗಿತ್ತು ಹಾಗೆ ಅಂತ ಪ್ರಭುಪಾದ ಹೇಳ್ತಾರೆ, ಇದು ನನ್ನ ಶಿಷ್ಯರು ಪ್ರೀತಿಯಿಂದ ಕೊಟ್ಟಿರೋದು, ಇದು ನಾನಾಗೆ ಕೇಳಿದ್ದಲ್ಲ ಇದು ಅಂತ ಹೇಳ್ತಾರೆ. ಅವಾಗ ಆಮೇಲೆ ಅವ್ರಿಗೊಂಥರ ಅನುಮಾನ ಹೌದು ದೈವ ಸಹೋದರಿಗೆಲ್ಲ. ಅವಾಗ ಅವ್ರನ್ನ ಪರಿಹಾಸಕ್ಕೋಸ್ಕರ ಏನ್ ಮಾಡ್ತಾರೆ, ಅವ್ರು ಲೆಟರ್ ಹೆಡ್ ತರಿಸ್ಬಿಟ್ಟು ಅವ್ರು ತೋರಿಸ್ತಾರೆ, ನೋಡಿ ಈ ಲೆಟರ್ ಅಲ್ಲಿ ಏನಾರ ಪ್ರಭುಪಾದ ಅಂತ ಇದೆಯಾ ನೋಡಿ ಅಂತ. ಅದ್ರಲ್ಲಿ ಇರಲ್ಲ ಆ ತರ, ಬರೀ ತ್ರಿದಂಡಿ ಗೋಸ್ವಾಮಿ ಎಸ್.ಸಿ. ಭಕ್ತಿವೇದಾಂತ ಸ್ವಾಮಿ ಅಂತ ಇರುತ್ತೆ. ಅವಾಗ ಅವ್ರಿಗೆ ಒಂಥರ ಸಮಾಧಾನ ಆಗುತ್ತೆ, ಇವರು ಆತರ ಅಂದ್ರೆ ತಾವಾಗಿ ಇದ್ ಮಾಡಿಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಆದ್ರೆ ಈ ತರ ಒಂದು ವಿಷಯ ನಡೆದಾಗ ಪ್ರಭುಪಾದ ಶಿಷ್ಯರಿಗೆ ತುಂಬಾ ಬೇಜಾರು ಅನ್ಸುತ್ತೆ. ಯಾಕೆಂದ್ರೆ ನೋಡಿ ಎಷ್ಟು ಪ್ರಭುಪಾದ ಎಷ್ಟೊಂದು ಕೆಲಸ ಮಾಡಿದಾರಲ್ವಾ, ತಮ್ಮ ಅಂದ್ರೆ ಅಧಿಕೃತ ಗ್ರಂಥಗಳ ಪ್ರಕಟಣೆ ಮಾಡಿದ್ದಾರೆ, ಮತ್ತು ಪ್ರಸಾರದ ಕೆಲಸ ಮಾಡಿದ್ದಾರೆ, ಭಕ್ತಿ ಸೇವೆ ಏನೆಲ್ಲಾ ಕೆಲಸವನ್ನು ಮಾಡಿದ್ದಾರೆ, ಮತ್ತೆ ಎಷ್ಟೊಂದು ದೇವಾಲಯಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದವರಿಗೂ ಸಹ ಈ ದೈವ ಸಹೋದರರಿಗೆ ಒಂಥರ ಇದಿಲ್ವಲ್ಲ. ಆಮೇಲೆ ಈ ಒಂದು ಆಂದೋಲನದಲ್ಲಿ ಯಾವಾಗ್ಲೂ ಅವರು ತಮ್ಮ ದೈವ ಸಹೋದರನ್ನ ಕರೀತಿರ್ತಾರೆ, ನೀವು ನನಗೆ ಸಹಾಯ ಮಾಡಿ ಅಂತ. ಯಾರು ತಾವು ಬರ್ತಾನೂ ಇರೋದಿಲ್ಲ. ಆದ್ರೆ ಈಗ ಈ ತರ ಟೀಕೆಗಳೆಲ್ಲ ಪ್ರಭುಪಾದ ಶಿಷ್ಯರಿಗೆ ಒಂಥರ ಬೇಜಾರು ಅನ್ಸುತ್ತೆ, ಇದರಿಂದ ಏನ್ ತಪ್ಪಾಗಿದೆ ಅಂತ ಆ ತರ ಆಗುತ್ತೆ. ಇವಾಗ ಪ್ರಭುಪಾದರು ಇವರಿಗೆಲ್ಲ ಹೇಳ್ತಾರೆ ಶಿಷ್ಯರಿಗೆ, ನೀವು ಯಾವುದೇ ಕಾರಣಕ್ಕೂ ಸಹ ನನ್ನ ದೈವ ಸಹೋದರನ ಟೀಕೆ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ನಮ್ಮ ಗುರುಗಳಿಗೆ ಸಮಾನರು ಅಂದ್ರೆ ಅವರು ಎಲ್ಲರೂ ಇವ್ರ ದೈವ ಸಹೋದರರು ಎಲ್ಲರೂ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಶಿಷ್ಯರಾಗಿದ್ದಾರಲ್ವಾ. ಆದ್ರಿಂದ
ಪ್ರಭುಪಾದರು ಸಮಾನನೇ ಆಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಸಹ ನಿಮ್ಗೆ ಗುರುಗಳ ಸಮಾನನೇ, ಆದ್ರಿಂದ ನೀವು ಆತರ ಟೀಕೆ ಮಾಡೋ ಒಂದು ಅಧಿಕಾರ ಅಂದ್ರೆ ನೀವು ಆತರ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೂ ಈಗ ಒಂಥರ ಶಿಷ್ಯರಿಗೆ ತುಂಬಾ ಮನುಷ್ಯರು ಬೇಜಾರೇ ಇರುತ್ತೆ. ಅವ್ರು ಹೇಳ್ತಾರೆ ಯಾರು ಅಂದ್ರೆ ಇಷ್ಟೆಲ್ಲ ಆದ್ರೂ ಸಹ ಅವ್ರು ಎಷ್ಟು ಅಂದ್ರೆ ಅವ್ರ ವಿನಯ ತೋರ್ಯಾರು ಅದ್ ತೋರ್ಸಿದ್ರು ಪರವಾಗಿಲ್ಲ, ತೋರಿಸದೇ ಇದ್ರು ಪರವಾಗಿಲ್ಲ, ಆದ್ರೂ ಸಹ ಅವ್ರ ಮನ್ಸೊಳಗೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಮ ಗುರುಗಳಿಗೆ ಒಂಥರ ಈ ತರ ಅವರು ಮಾತಾಡಿದ ಒಂಥರ ಇದ್ ಮಾಡ್ತಾ ಟೀಕಿಸ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ಬೇಜಾರ್ ಮನ್ಸಲ್ಲಿ ಇದ್ದೇ ಇರುತ್ತೆ. ಆಮೇಲೆ 5 ದಿನದ ಒಂದು ಉತ್ಸವ ಮುಗಿಯುತ್ತೆ. ಪ್ರಭುಪಾದರು ಮಾಯಾಪುರ ಆಯ್ತು, ಇನ್ನು ಅವರು ಬೃಂದಾವನಕ್ಕೆ ಹೋಗ್ತಾರೆ. ಅವ್ರದ್ದು 3 ಒಂದು ಬೃಹತ್ ಯೋಜನೆಗಳಿದೆ. ಒಂದು ಮಾಯಾಪುರ, ಒಂದು ಮುಂಬೈ, ಮತ್ತೊಂದು ಬೃಂದಾವನದಲ್ಲಿ 3 ಕಡೆಯಲ್ಲಿ ಇರುತ್ತೆ. ಈಗ ನೆಕ್ಸ್ಟ್ ಈಗ 5 ದಿನದ ಒಂದು ಇಲ್ಲಿ ಇದು ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಮತ್ತೆ ಶಂಕುಸ್ಥಾಪನೆನೂ ಎಲ್ಲ ಆಗುತ್ತೆ. ನಂತರ 5 ದಿನಗಳ ಉತ್ಸವದ ಬಳಿಕ ಪ್ರಭುಪಾದರು ಮಾಯಾಪುರವನ್ನು ಬಿಟ್ಟು ವೃಂದಾವನಕ್ಕೆ ತೆರಳಿದರು. ಈಗ ವೃಂದಾವನಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ನೋಡಿ 3 ಕಡೆಯಲ್ಲೂ ಅವ್ರಿಗೆ ಒಂಥರ ಒಂದು ಕೆಲಸಗಳು ಈಗ ಕಾದಿದೆ. ಅಲ್ಲಿ ಅವರು ಇನ್ನೊಂದು ಶಂಕುಸ್ಥಾಪನೆಯ ಸಮಾರಂಭವನ್ನ ಮಾಡೋದಿರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮಾಯಾಪುರದ ಜಮೀನು ಇನ್ನು ಯಾವುದೇ ಅಭಿವೃದ್ಧಿ ಹೊಂದಿರಲಿಲ್ಲ ಅಂತ ಹೇಳ್ತಾರೆ, ಅಲ್ಲೇನು ಅಭಿವೃದ್ಧಿ ಆಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗತ್ಯವಾದ ಧನ ಸಂಗ್ರಹಣೆ ಮುಂದುವರಿಸಲು ಪ್ರಭುಪಾದರು ಪಾರ್ಥದಲ್ಲಿ ತಮ್ಮ ಶಿಷ್ಯರನ್ನು ಒತ್ತಾಯಿಸಿದರು. ಅಂದ್ರೆ ಹೇಳ್ತಾ ಇದ್ದಾರೆ ಈ ಒಂದು ಇದು ಮಾಯಾಪುರದ ಇದು ಮಾಡ್ಬೇಕಾದ್ರೆ ನಮ್ಗೆ ಧನ ಸಹಾಯ ಅಂದ್ರೆ ಹಣ ಬೇಕು, ಅದಕ್ಕೆ ಎಲ್ಲಾನು ಅಂದ್ರೆ ಒಂದು ಧನವನ್ನ ಸಂಗ್ರಹಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಯಾಪುರದಲ್ಲಿ ನಾವು ಒಂದು ವೈಭವೋಪೇತ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಹೇಳ್ತಾ ಇದ್ದಾರೆ. ನಾವು ಅಲ್ಲೊಂದು ಯೋಜನೆಯನ್ನ ಅಂದ್ರೆ ಇದು ಹೇಳಿದ್ರೆ 3 ಇದರಲ್ಲಿ ಅದು ಒಂದು. ಇದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ. ಈ ಯೋಜನೆಗೆ ಒಂದು ರೂಪ ಕೊಟ್ಟರೆ ಇದು ಜಗತ್ತಿನಲ್ಲಿ ಅಸದೃಶ್ಯವಾಗುತ್ತೆ. ಅಂದ್ರೆ ಇದಕ್ಕೊಂದು ಒಂದು ಇದು ಕೊಟ್ಟರೆ, ರೂಪರೇಖೆ ಕೊಟ್ರೆ, ಅಂದ್ರೆ ಅವ್ರದ್ದು ಏನ್ ಐಡಿಯಾ ಅಂತ ಹೇಳಿದ್ರೆ ಒಂದು ಶಿಕ್ಷಣ ಕೇಂದ್ರ ಸ್ಥಾಪನೆ ಮಾಡ್ಬೇಕು. ಅದು ವಿಶ್ವದಾದ್ಯಂತೆಲ್ಲ ಆಧ್ಯಾತ್ಮಿಕವಾಗಿ ಒಂದು ಎಜುಕೇಶನ್ ಕೊಡೋ ತರ ಇರ್ಬೇಕು. ಆ ತರ ಒಂದು ಮನ್ಸೊಳಗಿರತ್ತಲ್ಲ. ಆಮೇಲೆ ಇದು ಜಗತ್ತಿನ ಎಲ್ಲೆಡೆಗಳಿಂದ ವಿದ್ಯಾರ್ಥಿಗಳು ಎಲ್ಲಾ ಕಡೆಯಿಂದಲೂ ಬರ್ಬೇಕು ಅಂತ ಆಸೆ ಪ್ರಭುಪಾದರಿಗೆ. ಎಲ್ಲಾ ಜಗತ್ತಿಂದ ಎಲ್ಲಾ ಒಂದು ಜನರು ಬಂದು ವಿದ್ಯಾರ್ಥಿಗಳು ಬಂದು ಅಲ್ಲಿ ಕಲಿಬೇಕು ಅಂತ. ಆಮೇಲೆ ಇದು ಇನ್ನೊಂದೇನೋ ಅವ್ರ ಮನಸ್ಸಲ್ಲಿ ಇರುತ್ತೆ ಅಂದ್ರೆ ದೂರ ದಾರ್ಶನಿಕರ ಅಂದ್ರೆ ಇವ್ರ ರಾಕ್ಷಸ ಸ್ವಭಾವದ ನಾಸ್ತಿಕರು ಮತ್ತೆ ಸಮತಾವಾದಿ ಒಲವುಗಳನ್ನು ನಾವು ಅಂದ್ರೆ ಅವ್ರದ್ದು ಏನ್ ಇರುದಿಲ್ಲ, ಅವ್ರದ್ದು ಒಂದು ಮೈಂಡ್ ಸೆಟ್ ಇದೆಲ್ಲ, ಅದನ್ನ ನಾವು ಕ್ರಾಂತಿಕಾರ ಬದಲಾಯಿಸೋದು. ಅಂದ್ರೆ ಈಗ ಅಂದ್ರೆ ಇವ್ರು ಕೆಲಸ ಮಾಡೋದ್ರಿಂದ ಅವ್ರ ಒಂದು ವಿರೋಧವಾಗಿ ಅಂದ್ರೆ ಅವ್ರು ಹೇಳ್ತಾ ಇರೋದು ಹೇಳಿಕೆ ಎಲ್ಲ ತಪ್ಪು ಅಂತ ನಾವು ಸಾಧಿಸ್ಬೋದು. ಆದ್ರಿಂದ ಈ ಮಹಾ ಕಾರ್ಯದಲ್ಲಿ ನಾವೆಲ್ಲರೂ ಪಾಲುದಾರರಾಗಬೇಕು. ಒಂದು ಕ್ಷಣವೂ ನಾವು ಇಸ್ಕಾನ್ ಆಲೋಚನೆ ಬಿಟ್ಟಿರಬಾರದು. ಇದು ನಮ್ಮೆಲ್ಲರ ಅಂದ್ರೆ ಪ್ರಭುವಾದ ಹೇಳ್ತಾ ಇದ್ದಾರೆ, ನಾವು ಇಸ್ಕಾನ್ ಆಲೋಚನೆಗಳನ್ನ ಯಾವಾಗ್ಲೂ ಸದಾ ಬಿಟ್ಟಿರುವುದು. ಇದು ನಿಮ್ಮೆಲ್ಲರ ನನ್ನ ವಿನಂತಿ. ಅಂದ್ರೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನನ್ನ ಒಂದು ವಿನಂತಿ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಆಲೋಚನೆಗಳನ್ನ ಅಥವಾ ಕೃಷ್ಣ ಪ್ರಜ್ಞಾ ಇದನ್ನ ಬಿಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಹಿಂದಿಂದಕ್ಕೆ ಇದು ಕನೆಕ್ಟ್ ಆಯ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜಪ್ರಭುಜಿ ಓದಿ ಕಂಟಿನ್ಯೂ ಮಾಡಿ 2 ಪ್ಯಾರ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಫೆಬ್ರವರಿ 1972 ಪ್ರಭುಪಾದರು ಬೃಂದಾವನದಲ್ಲಿ ಇಲ್ಲದಿದ್ದಾಗ ಅಲ್ಲಿನ ಜಮೀನವನ್ನು ಇಸ್ಕಾನ್ಗಾಗಿ ಬಳಸಿಕೊಳ್ಳಲು ಮಿಸ್ಟರ್ ಎಸ್ ಅವರಿಂದ ಶಾಸನಬದ್ಧ ಅನುಮತಿ ಪಡೆಯಲು ಭಕ್ತರಿಗೆ ಸಾಧ್ಯವಾಗಲಿಲ್ಲ. ಮಿಸ್ಟರ್ ಎಸ್ ಅವರಿಂದ ಸ್ವಾಮ್ಯ ಪತ್ರ ಪಡೆದುಕೊಳ್ಳಲು ಪ್ರಭುಪಾದರು ಕ್ಷೀರೋದಕ ಶಾಹಿ ಎಂಬ ಭಾರತೀಯ ಸಂಜಾತ ಶಿಷ್ಯನಿಗೆ ಒತ್ತಾಯಪೂರ್ವಕ ನಿರ್ದೇಶನ ನೀಡಿದ್ದರು. ಕ್ಷೀರೋದಕ ಶಾಹಿಯು ಮಿಸ್ಟರ್ ಎಸ್ ಅವರಲ್ಲಿ ಭಿನ್ನ ಮಾಡಿಕೊಂಡನು. ಆದರೆ ಅವರು ಡೋಲಾಯನಮಾನ ಮನಸ್ಥಿತಿಯಲ್ಲಿದ್ದರು. ಆದ್ದರಿಂದ ಅವರು ಶ್ರೀಮತಿ ಎಸ್ ಅವರೊಂದಿಗೆ ಮಾತನಾಡಿದನು. ಬಳಿಕ ಅವರಿಬ್ಬರನ್ನು ಒಟ್ಟಾಗಿ ಕಂಡನು. ಶ್ರೀಮತಿ ಎಸ್ ತಾವೇ ಸ್ವತಃ ಯಾವೊಂದು ನಿರ್ಧಾರಕ್ಕೂ ಬರಲು ಸಾಧ್ಯವಾಗದೆ ಹೋದದ್ದರಿಂದ ನಿರ್ಧಾರವನ್ನು ಶ್ರೀಮತಿ ರಾಧಾರಾಣಿಗೆ ಬಿಡುವುದೆಂದು ಒಪ್ಪಿಕೊಂಡರು. ಶ್ರೀಮತಿ ಎಸ್ ಕ್ಷೀರೋದಕ ಶಾಹಿಗೆ 2 ಕಾಗದ ಚೂರುಗಳನ್ನು ಮೇಲೆ ಮಾತಾಡ್ಬೇಕು ಮಾಡಬಾರ್ದು. ಈ 2 ಕಾಗದ ಚೂರುಗಳನ್ನು ತೆಗೆದುಕೊಂಡರು. ಒಂದರ ಮೇಲೆ ಆಗಲಿ ಎಂದು, ಇನ್ನೊಂದರ ಮೇಲೆ ಬೇಡ ಎಂದು ಬರೆಯಲು ಹೇಳಿದರು. ಬಳಿಕ ಅವುಗಳನ್ನು ಮಡಚಿ ತಮ್ಮ ಮನೆಯ ದೇವರಾದ ರಾಧಾಕೃಷ್ಣರ ವಿಗ್ರಹಗಳ ಮುಂದೆ ಅವುಗಳನ್ನು ಇಟ್ಟು ಅವುಗಳಲ್ಲಿ ಒಂದನ್ನು ಎತ್ತಿಕೊಳ್ಳುವಂತೆ ಕ್ಷೀರೋದಕ ಶಾಹಿಗೆ ಹೇಳಿದರು. ಅವನು ಹಾಗೆ ಮಾಡಿದನು ಮತ್ತು ಶ್ರೀಮತಿ ಎಸ್ ಹಾಗೂ ರಾಧಾ ಮತ್ತು ಕೃಷ್ಣರ ಸಮ್ಮುಖದಲ್ಲಿ ಚೀಟಿಯನ್ನು ಬಿಚ್ಚಿದನು. ಅದರ ಮೇಲೆ ಆಗಲಿ ಎಂದಿತ್ತು. ಈ ಸುದ್ದಿ ಪ್ರಭುಪಾದ ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದ. ಹರೇ ಕೃಷ್ಣ. ಸ್ವಯಂ ಪ್ರಭಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.
ಓದಿ. ಹಾ ಈ ಓದ್ತೀನಿ. ಸುದ್ದಿ ಅಲ್ಲಿಂದ. ತುಂಬಾ ಲೈಟ್ ಆಗಿದೆಲ್ಲ ಮಾತಾಜಿ. ಲೈಟ್ ಆಗಿದ್ಯಾ? ನೆಕ್ಸ್ಟ್ ಪ್ಯಾರ ಹರೇ ಓದಿ, ಕೃಷ್ಣ. ನಾನೇ ಓದಿ ಬಿಡ್ತೇನೆ. ಕಾಣುದಿಲ್ಲದ್ರೆ ನಾನು ಹರೇ ಓದ್ತೇನೆ, ನೆಕ್ಸ್ಟ್ ಕೃಷ್ಣ ನೀವು ಓದಿ. ಮಾತಾಜಿ. ಹರೇ ಕೃಷ್ಣ. ಹಾ ಕಾಣದಿದ್ರೆ ನಾನು ಓದ್ತೇನೆ, ನೆಕ್ಸ್ಟ್ ಇದಕ್ಕೆ ನೀವು ಓದಿ. ಆಗ್ಬೋದಾ? ಓಕೆ. ಓದಿ ಮಾತಾಜಿ ಈ ಮುಂದೆ. ಈ ಓದ್ತೀನಿ ಸುದ್ದಿ ಮಾತಾಜಿ. ಈ ಸುದ್ದಿಯಿಂದ ಅಲ್ವಾ? ಹೌದು. ಓದ್ತೀನಿ ಮಾತಾಜಿ. ಅಷ್ಟು ಬ್ರೈಟ್ ಇಲ್ಲ, ಬಟ್ ಓದ್ತೀನಿ. ಈ ಸುದ್ದಿ ಪ್ರಭುಪಾದರಿಗೆ ತಿಳಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಕೃಷ್ಣನಿಗಾಗಿ ಎಸ್ ಅವರ ಅವರ ಜಮೀನನ್ನು ನೀನು ಪಡೆದದ್ದರಿಂದ ನನಗೆ ನಿನ್ನ ಬಗ್ಗೆ ತುಂಬಾ ಸಂತೋಷವಾಗಿದೆ. ಈಗ ವೃಂದಾವನದಲ್ಲಿ ಒಂದು ಅದ್ಭುತವಾದ ಕೇಂದ್ರವನ್ನು ನಿರ್ಮಿಸಲು ನಾವೆಲ್ಲರೂ ಸಹಕರಿಸೋಣ. 1972 ಮಾರ್ಚ್ ತಿಂಗಳಲ್ಲಿ ಪ್ರಭುಪಾದರು ಮಿಸ್ಟರ್ ಎಸ್ ಅವರೊಂದಿಗೆ ಕ್ರಯಪತ್ರಕ್ಕೆ ಸಹಿ ಮಾಡಲು ಮತ್ತು ಶಂಕುಸ್ಥಾಪನೆಯ ಸಮಾರಂಭ ನೆರವೇರಿಸಲು ವೃಂದಾವನಕ್ಕೆ ಹಿಂತಿರುಗಿದರು. ಗೋಸ್ವಾಮಿಗಳ ಅನುಮತಿಯೊಂದಿಗೆ ಅವರು ತಮ್ಮ ಶಿಷ್ಯರಿಗೆ ರಾಧಾ ದಾಮೋದರ ದೇವಾಲಯದಲ್ಲಿ ಮಾತಿಗೆ ಏರ್ಪಾಟು ಮಾಡಿದರು. ಇದರಿಂದ ರಮಣ ರೀತಿಯಲ್ಲಿ ದೇವಾಲಯದ ನಿರ್ಮಾಣ ಶಿಷ್ಯರಿಗೆ ರಾಧಾ ದಾಮೋದರ ದೇವಾಲಯದಲ್ಲಿ ವಸತಿಗೆ ಏರ್ಪಾಟು ಮಾಡಿದರು. ಇದರಿಂದ ರಮಣ ರೀತಿಯಲ್ಲಿ ದೇವಾಲಯದ ನಿರ್ಮಾಣ ನಡೆಯುತ್ತಿರುವಾಗ ಶಿಷ್ಯರು ವಾಸಿಸಲು ಅವರೊಂದಿಗೊಂದು ಸ್ಥಳ ದೊರೆತಂತಾಯಿತು. ಯಮುನಾ ರಾಧಾ ದಾಮೋದರ ದೇವಾಲಯದ ಕೊಠಡಿಗಳನ್ನು ಬಳಸಿಕೊಳ್ಳಲು ಪ್ರಭುಪಾದರಿಗೆ ಅನುಮತಿ ನೀಡುವ ಕರಾರು ಪತ್ರವೊಂದಕ್ಕೆ ಅಂದು ಬೆಳಗ್ಗೆ ಗೋಸ್ವಾಮಿಗಳು ಸಹಿ ಮಾಡಬೇಕಿತ್ತು. ಹಠಾತ್ತನೆ ವಿದ್ಯುತ್ ಪೂರೈಕೆ ನಿಂತು ಹೋಯಿತು. ಪ್ರಭುಪಾದರ ಕಾರ್ಯದರ್ಶಿಯ ಬಳಿ ವಿದ್ಯುತ್ ಬೆರಳಚ್ಚು ಯಂತ್ರ ಮಾತ್ರ ಇತ್ತು. ಆದ್ದರಿಂದ ನನಗೆ ಅಲಂಕಾರಿಕ ಬರವಣಿಗೆಯಲ್ಲಿ ತರಬೇತಿಯಾಗಿದೆ ಎಂದು ನಾನು ಪ್ರಭುಪಾದರಿಗೆ ನೆನಪಿಸಿದೆ. ನನ್ನೊಂದಿಗೆ ಲೇಖನಿಗಳೂ ಇದ್ದವು. ಪ್ರಭುಪಾದರು ಪತ್ರದ ಪ್ರತಿಯನ್ನು ಕೂಡಲೇ ಸಿದ್ಧಪಡಿಸಿ ನನಗೆ ಕೊಟ್ಟರು. ನಾನದನ್ನು ಇನ್ನೊಂದು ಕೊಠಡಿಗೆ ಒಯ್ದು ಅಲ್ಲಿ ಕೂತು ಹಸ್ತಾಕ್ಷರದ ಕರಾರು ಪ್ರತಿಯನ್ನು ಬರೆದೆ. ದೊಡ್ಡಕ್ಷರಗಳನ್ನು ಹೊಂಬಣ್ಣದಿಂದ ಅಲಂಕರಿಸಿದೆ. 15 ನಿಮಿಷಗಳಲ್ಲಿ ನಾವು ಅದನ್ನು ಶ್ರೀಲ ಪ್ರಭುಪಾದರಿಗೆ ಅರ್ಪಿಸಿದೆವು. ಗೋಸ್ವಾಮಿಗಳ ಎದುರಲ್ಲಿ ಪ್ರಭುಪಾದರು ಆ ದಾಖಲೆ ಪತ್ರವನ್ನು ಎತ್ತಿ ಹಿಡಿದು ಸಂತೋಷದಿಂದ ಹೇಳಿದರು, ನೋಡಿ, ನನ್ನ ಶಿಷ್ಯರು ಪ್ರತಿಯೊಂದರಲ್ಲೂ ಸಿದ್ಧಹಸ್ತರು. ಈಗ ಪ್ರಭುಪಾದರ ಕೊಠಡಿಯ ಮೇಲಿದ್ದ ಕೊಠಡಿಗಳಲ್ಲಿ ರಾಧಾ ದಾಮೋದರ ದೇವಾಲಯದಲ್ಲಿ ವಾಸಿಸಲು ಭಕ್ತರಿಗೆ ಅನುಮತಿ ದೊರೆತಂತಾಯಿತು. ಜೊತೆಗೆ ಚೊಕ್ಕಟಗೊಳಿಸಲು ಪ್ರಭುಪಾದರ ಕೊಠಡಿಗೆ ಹೋಗಲೂ ಸಹ ಅವರಿಗೆ ಪ್ರವೇಶ ದೊರೆಯಿತು. ರಾಧಾ ದಾಮೋದರ ದೇವಾಲಯದಲ್ಲಿ ತಮ್ಮ ಕೊಠಡಿಗಳನ್ನು ಉಳಿಸಿಕೊಳ್ಳಲು ಒಂದು ಲಿಖಿತ ಕರಾರು ಪತ್ರ ದೊರೆತದ್ದರಿಂದ ಅದೊಂದು ಸಂಭ್ರಮದ ಸಂದರ್ಭದಂತೆ ಪ್ರಭುಪಾದರಿಗೆ ಭಾಸವಾಯಿತು. ರಮಣ ರೀತಿಯ ಜಮೀನಿನ ವ್ಯವಹಾರವನ್ನು ಪೂರೈಸಲು ಪ್ರಭುಪಾದರು ಮತ್ತು ಮಿಸ್ಟರ್ ಎಸ್ ಮಥುರಾದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಭೇಟಿಯಾದರು. ವಕೀಲರ ಸಮಕ್ಷಮದಲ್ಲಿ ಅವರು ಎಲ್ಲ ಔಪಚಾರಿಕ ವಿಧಿಗಳನ್ನು ಮುಗಿಸಿದರು. ವೃಂದಾವನದಲ್ಲಿ ಒಂದು ಒಳ್ಳೆಯ ಜಮೀನನ್ನು ಪಡೆಯಲು ಸಾಧ್ಯವಾದದ್ದು ಕೃಷ್ಣನ ಅನುಗ್ರಹವೆಂದು ಹೋಗಿ ಅಲ್ಲಿ ಒಂದು ಡೇರೆಯಲ್ಲಿ ವಾಸಿಸತೊಡಗಿದರು. ರಾತ್ರಿಯ ವೇಳೆ ಇಲಿಗಳು ಮತ್ತು ಸೊಳ್ಳೆಗಳು ಭಕ್ತರ ನಿದ್ದೆ ಕೆಡಿಸುತ್ತಿದ್ದವು. ಅಲ್ಲಿ ನಿಷ್ಠ ಯೋಜಕ ಕಳೆ ಹುಲುಸಾಗಿ ಬೆಳೆದಿತ್ತು. ಅದನ್ನು ಕಿತ್ತು ಹಾಕುತ್ತಿದ್ದಾಗ ಭಕ್ತರಿಗೆ ಅಲ್ಲಿ ಖಾಲಿಯಾಗಿ ಬಿದ್ದಿದ್ದ ಮದ್ಯದ ಸೀಸೆಗಳು ಮತ್ತು
ಉಕ್ಕಿ ಹರಿಯುತ್ತಿದ್ದ ಒಳಚರಂಡಿಯ ಕೊಚ್ಚೆ ಕಣ್ಣಿಗೆ ಬಿದ್ದವು. ಪ್ರಭುಪಾದರು ಅಲ್ಲಿ ಇರದಿದ್ದುದರಿಂದ ಭಕ್ತರ ಸಂಕಲ್ಪ ಮಾತಾಜಿ, ಶಕ್ತಿಯು ಹರೇ ಕೃಷ್ಣ ಮಾತಾಜಿ. ದುರ್ಬಲಗೊಳ್ಳತೊಡಗಿತು. ಮಾತಾಜಿ, ಒಂದ್ ಪೇಜ್ ಹಾರ್ತಲ್ಲ ಮಾತಾಜಿ. ಒಂದ್ ನಿಮಿಷ, ನನ್ಗೆ ಸದೇ ಡೌಟ್ ಇಲ್ಲಿ. ಕರೆಕ್ಟ್ ಇತ್ತಾ? ಅನುಗ್ರಹ ಒಂದು ಅಲ್ಲಿಂದ ಗೊತ್ತಲ್ಲ, ಬೇರೆ ಕಡೆ ಒಂದ್ ಗೊತ್ತೋಯ್ತಲ್ವಾ? ನಿಮಿಷ ಮಾತಾಜಿ, ಒಂದು ನಿಮಿಷ ಪೇಜ್ ನಾನು ಹಾರೋಗಿದೆ ನೋಡ್ತೇನೆ. ನೋಡಿ ಮಾತಾಜಿ. 100 101 ಹೊಟ್ಟೋಯ್ತು. 100 ಅನುಗ್ರಹವೆಂದು ಪ್ರಭುಪಾದರು. ಹೌದು, ಇಲ್ಲಿ 102 ಬಂತು. 100 ಮತ್ತೆ 101 ಇಲ್ಲ. 100 101 ಪೇಜು ಇಲ್ಲ. ಓಕೆ ಮಾತಾಜಿ, ಸ್ವಯಂ ಪ್ರಭಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪುಸ್ತಕ ಇದೆಯಾ ನಿಮ್ಮ ಹತ್ರ? ಇಲ್ಲ ಅಲ್ಲ? ಇಲ್ಲ ಮಾತಾಜಿ, ಇಲ್ಲ. ಓಕೆ, ಪುಸ್ತಕ ಇದ್ದವರು ಧನ್ಯವಾದಗಳು. ಯಾರು ಹ್ಯಾಂಡ್ ರೈಸ್ ಮಾಡಿ? ಪುಸ್ತಕ ಇದ್ದವರು. ಚಿತ್ರಮೋಹಿನಿ ಮಾತಾಜಿ, ಪುಸ್ತಕ ಇದೆಯಾ? ಪ್ರೇಮರಾಘವ ಮಾತಾಜಿ ಓದಿ. ಪ್ರಭುಪಾದರು ತಿಳಿದರು. ಅಮೆರಿಕದ ಜಿಬಿಸಿ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಈ ಹೊಸ ಯೋಜನೆಯಲ್ಲಿ ನೆರವಾಗಲು ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆಯ ಜನರನ್ನು ಕಳಿಸಿಕೊಡಲು ತಿಳಿಸಿದರು. ಒಂದು ಅತ್ಯುತ್ತಮ ಕೇಂದ್ರದ ನಿರ್ಮಾಣದ ಮತ್ತು ರೂಪ ಹಾಗೂ ಜೀವ ಗೋಸ್ವಾಮಿಗಳ ಪರವಾಗಿ ವೃಂದಾವನದಲ್ಲಿ ಆಧ್ಯಾತ್ಮಿಕ ಜೀವನದ ಪುನರುತ್ಥಾನದ ತಮ್ಮ ಉದ್ದೇಶವನ್ನು ಅವರು ವರ್ಣಿಸಿದರು. ಪ್ರಭುಪಾದರು ಕ್ಷೀರೋದಕ ಶಾಹಿಗೆ ಹೇಳಿದರು, ಈ ಸಂದರ್ಭದಲ್ಲಿ ಒಂದು ಭಾರೀ ಪ್ರಮಾಣದ ಪ್ರಸಾದ ವಿನಿಯೋಗಕ್ಕೆ ಏರ್ಪಾಡಾಗಬೇಕು ಹಾಗೂ ವೃಂದಾವನದ ಪ್ರತಿಯೊಬ್ಬರನ್ನು ಪ್ರಸಾದ ಸ್ವೀಕರಿಸಲು ಆಹ್ವಾನಿಸಬೇಕೆಂದು ನನ್ನ ಆಸೆ. 2 ದಿನಗಳ ಬಳಿಕ 100 ಜನರ ಸಮಕ್ಷಮದಲ್ಲಿ ಪ್ರಭುಪಾದರು ರಮಣ ರೇತಿಯಲ್ಲಿ ಶಂಕುಸ್ಥಾಪನೆಯ ಸಮಾರಂಭವನ್ನು ನೆರವೇರಿಸಿದರು. ಮತ್ತೊಮ್ಮೆ ಅವರು ಸಮಾರಂಭದ ಹೊಂಡದಲ್ಲಿ ಇಳಿದು ತನ್ನ ಶಿರದ ಮೇಲೆ ದೇವಾಲಯವನ್ನು ಧರಿಸಲಿರುವ ಅನಂತನ ವಿಗ್ರಹವನ್ನು ಅಲ್ಲಿರಿಸಿ ಬಂದರು. ಆದರೆ ಅಂದು ನಡುರಾತ್ರಿ ಆ ಜಮೀನಿನ ಮೇಲೆ ಹಲ್ಲೆ ನಡೆಯಿತು. ಅಲ್ಲಿ ಒಬ್ಬ ವಯೋವೃದ್ಧೆಯಾದ ವಿಧವೆ ಇದ್ದಳು. ಆಕೆ ಒಬ್ಬ ಸಾಧು ಎಂದು ಸ್ಥಳೀಯವಾಗಿ ಖ್ಯಾತಳಾಗಿದ್ದಳು. ಆಕೆ ಆ ಜಮೀನಿಗಾಗಿ ಮಿಸ್ಟರ್ ಎಸ್ ಅವರನ್ನು ಹಲವು ಬಾರಿ ಕೋರಿದ್ದಳು. ಅವರು ಅದನ್ನು ಆಕೆಗೆ ಕೊಡದಿದ್ದುದರಿಂದ ಆಕೆ ಕೋಪಗೊಂಡಿದ್ದಳು. ಅಂದು ರಾತ್ರಿ ಆಕೆ ಕೆಲವು ಗೂಂಡಾಗಳನ್ನು ಶಂಕುಸ್ಥಾಪನೆಗೊಂಡಿದ್ದ ಇಟ್ಟಿಗೆಯ ಅಡಿಪಾಯವನ್ನು ಕಿತ್ತು ಹಾಕಿ ಅಂದು ಬೆಳಿಗ್ಗೆಯಷ್ಟೇ ಹೂಗಳಿಂದಲೂ ಧಾರ್ಮಿಕ ವಸ್ತುಗಳಿಂದಲೂ ತುಂಬಿದ್ದ ಹೊಂಡವನ್ನು ಅಪವಿತ್ರಗೊಳಿಸಲೆಂದು ಕಳಿಸಿದ್ದಳು. ಆ ಗೂಂಡಾಗಳು ಹೊಂಡವನ್ನು ಅಗೆದು ತೆರೆದು ಅದರಲ್ಲಿ ಕಸವನ್ನು ಎಸೆದರು ಮತ್ತು ಆ ಜಮೀನಿನ ಹೊಸ ಒಡೆತನವನ್ನು ಪ್ರಕಟಿಸಲೆಂದು ಅಲ್ಲೇ ನೆಟ್ಟಿದ್ದ ಪ್ರಕಟಣಾ ಫಲಕವನ್ನು ಸಹ ಕಿತ್ತು ಕದ್ದೊಯ್ದಿದ್ದರು. ಈ ಘಟನೆಯ ಬಗ್ಗೆ ತಿಳಿದಾಗ ಪ್ರಭುಪಾದರು ರಾಧಾ ದಾಮೋದರ ದೇವಾಲಯದ ತಮ್ಮ ಕೊಠಡಿಯಲ್ಲಿದ್ದರು. ಅವರು ಕೋಪಗೊಂಡು ಜಮೀನಿನ ಸ್ವಾಮ್ಯ ಪತ್ರವನ್ನು ಪೊಲೀಸರಿಗೆ ತೋರಿಸಲು ತಮ್ಮ ಶಿಷ್ಯರಿಗೆ ಹೇಳಿದರು. ಅಂದು ರಾತ್ರಿ ಹಲವು ಪೊಲೀಸರು ಆ ಜಮೀನಿನ ಕಾವಲಿಗೆ ನಿಂತರು. ಆ ಬಾಡಿಗೆ ಗುಂಡಗಳು ಮತ್ತೆ ಬಂದಾಗ ಪೊಲೀಸರು ಅವರನ್ನು ಕರೆದು ಮತ್ತೆ ಏನಾದರೂ ತೊಂದರೆ ಮಾಡಿದರೆ ಅವರನ್ನು ಬಂಧಿಸಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದರು. ಅಲ್ಲಿಗೆ ಆ ಹಗರಣ ಮುಗಿಯಿತು. ಭಕ್ತನಾಗುವುದರಿಂದ ಅನೇಕ ಶತ್ರುಗಳನ್ನು ಗಳಿಸಬೇಕಾಗುತ್ತದೆಂದು ಪ್ರಭುಪಾದರು ಹಲವು ಬಾರಿ ಹೇಳಿದ್ದರು. ಜಮೀನಿನ ಒಡೆತನವನ್ನು ಪಡೆಯುವುದರ ಜೊತೆಗೆ ಇಸ್ಕಾನ್ ಅಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿ ಬಿಡಬೇಕೆಂಬ ಪ್ರಭುಪಾದರ ನಂಬಿಕೆಯು ಈ ಘಟನೆಯಿಂದ ದೃಢಪಟ್ಟಿತ್ತು. ಕಡೆ ಪಕ್ಷ ಆ ಜಮೀನಿನ ಸುತ್ತ ಬೇಲಿಯನ್ನಾದರೂ ಹಾಕಿಸಬೇಕು ಮತ್ತು ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಟಿಕೊಂಡು ದೇವಾಲಯದ ನಿರ್ಮಾಣಕ್ಕೆ ಸಿದ್ಧತೆಗಳಾಗುತ್ತಿರುವ ಅವಧಿಯಲ್ಲಿ ಅಲ್ಲಿ ವಾಸಿಸಲು ತೊಡಗಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೇಜ್ ನಂಬರ್ ಯಾವ್ದು ಮಾತಾಜಿ? 101. 101. ಎಲ್ಲಿಂದ ಮಾತಾಜಿ? ತೇಜಸ್. ಇಲ್ಲಿ ಕೃಷ್ಣ ಬಲರಾಮ ದೇವಾಲಯ ಮೇಲೇಳಲಿದೆ ಎಂದು ಪ್ರಭುಪಾದರೇನೋ ಹೇಳಿದರು. ಆದರೆ ಏನು ನಡೆಯುತ್ತಿದೆ ಎಂದು ನಮಗಂತೂ ತಿಳಿಯಲಿಲ್ಲ.
ಅದು ತೀರಾ ದೂರದಲ್ಲಿದೆ ಎಂದು ನಮಗನಿಸಿತು. ರಮಣ ರೇತಿ ಅತ್ಯಂತ ನಿರ್ಜನ ಪ್ರದೇಶವಾಗಿತ್ತು. ಅದು ಎಂತಹ ಏಕಾಂತ ಸ್ಥಳವಾಗಿತ್ತೆಂದರೆ ಅನೇಕ ಡಕಾಯಿತರು ಅಲ್ಲಿ ನೆಲೆಸಿದ್ದರು. ನಮಗನಿಸಿತು, ಇಲ್ಲಿ ನಾವು ದೇವಾಲಯ ಕಟ್ಟಿದರೆ ಯಾರೂ ಇಲ್ಲಿಗೆ ಬರುವುದಿಲ್ಲ. ಆದರೆ ಪ್ರಭುಪಾದರು ಹೇಳಿದ್ರು, ಕೃಷ್ಣ ಎಲ್ಲಿರುತ್ತಾನೋ ಎಲ್ಲರೂ ಅಲ್ಲಿಗೆ ಬರುತ್ತಾರೆ. ಪ್ರಭುಪಾದರ ಕಾರ್ಯದರ್ಶಿಯಾದ ಶ್ಯಾಮಸುಂದರನು ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ವೃಂದಾವನದ ಆಸ್ತಿಯ ಬಗ್ಗೆ ದೈವ ಸೋದರರೊಬ್ಬರಿಗೆ ಹೀಗೆ ಪತ್ರ ಬರೆದನು. ಇಂದು ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಪ್ರಭುಪಾದರು ರಾಧಾ ದಾಮೋದರ ದೇವಾಲಯಕ್ಕೆ 10 ನಿಮಿಷಗಳ ನಡಿಗೆ ಎಷ್ಟು ದೂರದಲ್ಲಿರುವ ಮತ್ತು ಕೃಷ್ಣನು ತನ್ನ ಜೊತೆಗಾರರೊಂದಿಗೆ ಕಾಡಿನಲ್ಲಿ ಆಟವಾಡುತ್ತಿದ್ದ ರಮಣ ರೇತಿಯ 4800 ಚದರ ಗಜಗಳ ವಿಸ್ತೀರ್ಣದ ಜಮೀನನ್ನು ಕೊಡುಗೆಯಾಗಿ ಪಡೆದರು. ಪ್ರಭುಪಾದರು ಜಮೀನನ್ನು ತಮ್ಮ ಸೊಳ್ಳೆಯ ಪರದೆಯ ಹಗ್ಗದಿಂದ ಅಳತೆ ಮಾಡಿದರು. ಅದಕ್ಕಾಗಿ ಚೌಕಾಶಿ ಮಾಡಿದರು. ಅದಕ್ಕಾಗಿ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ ಕ್ರಯಪತ್ರವನ್ನು ಬರೆದರು. ಮಥುರಾದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕಾಗಿ ಸಹಿ ಮಾಡಿ ಮುದ್ರೆಯೊತ್ತಿ ಕ್ಷಣ ಮಾತ್ರದಲ್ಲಿ ಪತ್ರವನ್ನು ತಲುಪಿಸಿದರು. ಕಡೆ ಪಕ್ಷ 50 ಜನರಾದರೂ ಕೂಡಲೇ ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಿಂದ ಇಲ್ಲಿಗೆ ಬರಬೇಕು ಎಂದು ನಿಮ್ಮನ್ನು ಕೋರಲು ಪ್ರಭುಪಾದರು ನನಗೆ ತಿಳಿಸಿದ್ದಾರೆ. ಕಡೆಗೂ ಭಾರತದಲ್ಲಿ ನಮಗೊಂದು ಮಜಬೂತಾದ ಕಾರ್ಯಕ್ರಮ ಸಿಕ್ಕಿದೆ. ಅದು ಯಾವುದೆಂದರೆ ಮಾಯಾಪುರ, ವೃಂದಾವನ ಮತ್ತು ಮುಂಬಯಿಯಲ್ಲಿ ಬೃಹತ್ ಯೋಜನೆಗಳು. ಎಲ್ಲಾ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ಏರ್ಪಾಟುಗಳನ್ನು ಮಾಡಲಾಗಿದೆ ಮತ್ತು ಇವೆಲ್ಲವೂ ಪ್ರಭುಪಾದರಿಂದಲೇ ಆಗಿದೆ. ಈ 3 ಜಮೀನುಗಳನ್ನು ಅಭಿವೃದ್ಧಿಗೊಳಿಸುವ ಬೃಹತ್ ಕಾರ್ಯ ಈಗ ನಮ್ಮ ಮುಂದಿದೆ. ಇದು ಈವರೆಗಿನ ಇಸ್ಕಾನ್ನ ಅತ್ಯಂತ ಬೃಹತ್ ಕಾರ್ಯವಾಗಿದೆ. ಆದರೆ ಇದರ ಈಡೇರಿಕೆಗಾಗಿ ಹೋರಾಡಲು ಇಲ್ಲಿ ನಾವು ಕೆಲವೇ ಮಂದಿ ಇದ್ದೇವೆ. ನನ್ನ ಮಾತನ್ನು ನಂಬಿ ಈ 3 ಯೋಜನೆಗಳು ಪ್ರಭುಪಾದರಿಗೆ ಅವರು ಈವರೆಗೆ ಭಾವಿಸಿದ ಬೇರೆ ಯಾವುದೇ ಯೋಜನೆಗಳಿಗಿಂತಲೂ ಹೆಚ್ಚು ಪ್ರಿಯವಾದದ್ದಾಗಿದೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಎಕ್ಸ್ಪ್ಲೇನ್ ಮಾಡಲಾ? ಹೌದೌದು, ನಿಮಗೆ ಬಿಟ್ಟಿದೆ. ಹರೇ ಕೃಷ್ಣ. ಈಗ ಪ್ರಭುಪಾದರು ಮಾತಾಜಿ 98ನೇ ಪೇಜ್ ಅದು. ಈ ಪ್ರಭುಪಾದರು ಮಾಯಾಪುರ ಬಿಡ್ತಾರೆ. ಮಾಯಾಪುರದಿಂದ ಈಗ ಬೃಂದಾವನಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಅವ್ರು 3 ಯೋಜನೆಗಳಿದೆ. ಈಗ ಬೃಂದಾವನದ ಒಂದು ಯೋಜನೆಗೆ ಅಲ್ಲಿ ಒಂದು ಗಮನ ಕೊಡಕ್ ಬರ್ತಾ ಇದ್ದಾರೆ. ಪ್ರಭುಪಾದರು ವೃಂದಾವನದಲ್ಲಿ ಇಲ್ಲದಿದ್ದಾಗ ಅಲ್ಲಿನ ಜಮೀನನ್ನು ಇಸ್ಕಾನ್ಗಾಗಿ ಬಳಸಿಕೊಳ್ಳಲು ಮಿಸ್ಟರ್ ಎಸ್ ಅವರಿಂದ ಶಾಸನಬದ್ಧ ಅನುಮತಿ ಪಡೆಯಲು ಭಕ್ತರಿಗೆ ಸಾಧ್ಯವಾಗಲಿಲ್ಲ. ಅಂದ್ರೆ ಪ್ರಭುಪಾದರು ಇಷ್ಟು ದಿನ ಮಾಯಾಪುರ, ಬೊಂಬಾಯಿ ಅಂತ ಎಲ್ಲ ಸುತ್ತೊಡಿತಾ ಇದ್ದಾರಲ್ಲ, ಆ ಟೈಮ್ ನಲ್ಲಿ ಮಿಸ್ಟರ್ ಎಸ್ ಅನ್ನೋರು ಈಗ ಅವರಿಗೆ ಬೃಂದಾವನದಲ್ಲಿ ಒಂದು ಜಮೀನನ್ನ ಕೊಡೋರಿದ್ದಾರೆ. ಆದ್ರೆ ಅವರಿಂದ ಒಂದು ಶಾಸನಬದ್ಧ ಆ ಡಾಕ್ಯುಮೆಂಟ್ಸ್ ಏನಿದೆಲ್ಲ, ಆ ಕಾಯ್ದೆ ಕಾನೂನು ಪ್ರಕಾರ ಆ ಡಾಕ್ಯುಮೆಂಟ್ ತಗೊಳ್ಳಕ್ಕೆ ಇವ್ರ ಕೈಲಿ, ಶಿಷ್ಯರ ಕೈಲಿ ಆಗಿರೋದಿಲ್ಲ. ಮಿಸ್ಟರ್ ಎಸ್ ಅವರಿಂದ ಸ್ವಾಮ್ಯಪತ್ರ ಪಡೆದುಕೊಳ್ಳಲು ಪ್ರಭುಪಾದರು ಕ್ಷೀರೋದಕ, ಅಂದ್ರೆ ಈ ಕೆಲಸವನ್ನ ಕ್ಷೀರೋದಕ ಶಾಹಿಯನ್ನ ಒಂದು ಶಿಷ್ಯರಿಗೆ ವಹಿಸಿರ್ತಾರೆ. ಬೈ ಫೋರ್ಸ್ಲಿ ಅವನಿಗೆ ರೆಡಿ ಇರೋದಿಲ್ಲ, ಆದ್ರೂ ಸಹ ನೀನ್ ಈ ಕಾರ್ಯ ಮಾಡ್ಬೇಕು ಅಂತೇಳಿ ಕ್ಷೀರೋದಕ ಶಾಹಿಗೆ ಒಪ್ಸಿರ್ತಾರೆ. ಆದ್ರೆ ಪಾಪ ಅವರಿಗೆ ಮಿಸ್ಟರ್ ಎಸ್ ಅವರಿಗೆ ಒಂದು ಪತ್ರವನ್ನ, ಸ್ವಾಮಿ ಪತ್ರ ಇದೆಲ್ಲ, ಅದನ್ನ ಕೊಡೋದೇ ಇಲ್ಲ. ಪೊಸಿಷನ್ ಲೆಟರ್ ಏನ್ ಇರ್ತಲ್ಲ, ಅದು ಜಮೀನ್ ಇದ್ದು ಅದನ್ನ ಕೊಡೋದೇ ಇಲ್ಲ. ಆಮೇಲೆ ಅವ್ರ ಮನಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಆ ಮಿಸ್ಟ್ರಿ ಎಷ್ಟು ಡೋಲಾಯಮನ ಕೊಡ್ಲೋ ಬೇಡೋ ಅಂತ ಈಗ ಅವ್ರಿಗೆ ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿದೆ. ಆಮೇಲೆ ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ, ಅವರ ಶ್ರೀಮತಿ ಅಂದ್ರೆ ಮಿಸ್ಟರ್ ಎಸ್ ಇದಾರಲ್ಲ, ಅವರ ಹೆಂಡತಿ ಅಂದ್ರೆ ಶ್ರೀಮತಿ ಎಸ್ ಅಂತ ಕೊಟ್ಟಿದ್ದಾರೆ, ಅವ್ರ ಜೊತೆಲೂ ಮಾತಾಡ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತಾರೆ, ಈಗ ಇಬ್ರು ಸೇರ್ಕೊಂಡು, ಆ ಎಸ್ ಮತ್ತೆ ಅವರ ಹೆಂಡತಿ ಇಬ್ರು ಸೇರ್ಕೊಂಡ್ಬಿಟ್ಟು ಏನ್ ಮಾಡೋದು ಅಂತ ಗೊತ್ತಾಗ್ದಂಗೆ ಅವ್ರು ಇಬ್ರಿಗೂ ಕನ್ಫ್ಯೂಷನ್. ಅವಾಗ ಅವ್ರ ಶ್ರೀಮತಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದ್ ಕೆಲ್ಸ ಮಾಡೋಣ, ಒಂದು ಚೀಟಿಗಳನ್ನ ಮಾಡೋಣ, 2 ಚೀಟಿಗಳನ್ನ ಮಾಡ್ಬಿಟ್ಟು ಅದ್ರಲ್ಲಿ ಒಂದು ಆಗ್ಲಿ ಅಂತ ಬಂದ್ರೆ ನಾವು ನಿಮ್ಗೆ ಜಮೀನನ್ನ ಕೊಟ್ಬಿಡ್ತೀವಿ, ಬೇಡ ಅಂತ ಬಂದ್ರೆ ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಆ ತರ 2 ಚೀಟಿಗಳನ್ನ ಮಾಡ್ಬಿಟ್ಟು ಅದನ್ನ ದೇವರ ರಾಧಾಕೃಷ್ಣರ ಒಂದು ವಿಗ್ರಹಗಳ ಮುಂದೆ ಅದನ್ನ ಇಟ್ಬಿಟ್ಟು ಕ್ಷೀರೋದಕ ಶಾಹಿ ಅವರಿಗೆ ಹೇಳ್ತಾರೆ, ನೀವ್ ಇದನ್ನ ಎತ್ತಿ ಅಂತ ಹೇಳ್ತಾರೆ. ಅದ ಒಂದು ಚೀಟಿನ ಎತ್ತಿ ಅಂತ. ಆ ಚೀಟಿವನ್ನ ಎತ್ತಿದಾಗ ಕ್ಷೀರೋದಕ ಶಾಹಿ ಅವ್ರಿಗೆ ಎತ್ತಿದಾಗ ಅದ್ರಲ್ಲಿ ಏನ್ ಬರ್ದಿರುತ್ತೆ, ಆಗ್ಲಿ ಅಂತ ಬಂದಿರುತ್ತೆ. ಆಗ್ಲಿ ಅಂದಾಗ ಇವ್ರು ಭೂಮಿ ಕೊಡ್ಬೇಕಾಗತ್ತೆ. ಅಂದ್ರೆ ಕೃಷ್ಣನಿಗಾಗಿ ಈ ಭೂಮಿ ಕೊಡ್ಲಿಕ್ಕೆ ರೆಡಿ ಇತ್ತು ಅಂತ. ಈ ಸುದ್ದಿ ಪ್ರಭುಪಾದರಿಗೆ ತಿಳಿದಾಗ ಇದನ್ನ ಸುದ್ದಿನ ಪ್ರಭುಪಾದರಿಗೆ ತಿಳಿಸ್ತಾರೆ, ಈ ತರ ಆಯ್ತು ಎಲ್ಲಾ ಚೀಟಿಲಿ, ಆಮೇಲೆ ನಮ್ ಪರವಾಗಿ ಬಂತು ಅಂತ ಎಲ್ಲ ತಿಳಿಸಿದಾಗ, ಆಮೇಲೆ ಕೃಷ್ಣ ನನಗೆ 10,000 ಜಮೀನನ್ನು ನೀನು ಪಡೆದಿದ್ದ ನನಗೆ ಈಗ ಪ್ರಭುಪಾದರು ಪಾಪ ಕ್ಷೀರೋದಕ ಶಾಹಿಗೆ ಹೇಳ್ತಾ ಇದ್ದಾರೆ, ನೀನ್ ಈ ಒಂದು ಜಮೀನೇನ್ ಪಡೆದಿದ್ಯಾ, ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈಗ ಬೃಂದಾವನದಲ್ಲಿ ಒಂದು ಅದ್ಭುತವಾದ ಕೇಂದ್ರವನ್ನ ನಾವು ಸ್ಥಾಪಿಸಬಹುದು.
ನಿರ್ಮಿಸಲು ನಾವೆಲ್ಲರೂ ಸಹಕರಿಸೋಣ ಅಂತ ಇನ್ನು ಅಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸ್ಬೋದು, ದೇವಾಲಯವನ್ನು ಕಟ್ಟಿಸ್ಬೋದು ಅಂತ ಅವ್ರು ಹೇಳ್ತಾರೆ. ನಂತರ 1972 ಮಾರ್ಚ್ ತಿಂಗಳಲ್ಲಿ ಪ್ರಭುಪಾದರು ಮಿಸ್ ಎಸ್ ಅವರೊಂದಿಗೆ ಕ್ರಯಪತ್ರಕ್ಕೆ ಸಹಿ ಮಾಡಲು ಮತ್ತು ಶಂಕುಸ್ಥಾಪನೆ ಸಮಾರಂಭ ಅಂದ್ರೆ ಈಗ ಆಲ್ರೆಡಿ ಅಲ್ಲಿಂದ ಬಂದ್ರೆ ಈಗಾಗ್ಲೇ ಬಂದು ಮಾರ್ಚ್ ಒಳಗೆ ಇದು ಒಂದು ಶಂಕುಸ್ಥಾಪನೆ ಮಾಡ್ಬೇಕು ಮತ್ತೆ ಕ್ರಯಪತ್ರವನ್ನೆಲ್ಲ ತಗೋಬೇಕಲ್ಲ, ಅವ್ರಿಗೆ ರೆಡಿ ಆಗಿದ್ದಾರೆ ಕೊಡಕ್ಕೆ. ಬಟ್ ಅದ್ರದ್ದೆಲ್ಲ ಒಂದು ಇದೆಲ್ಲ ಪ್ರಾಪರ್ಟೀಸ್ ಎಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡ್ಬೇಕಲ್ಲ, ಅದನ್ನ ಮಾಡ್ಬೇಕಾಗುತ್ತೆ. ಬೃಂದಾವನಕ್ಕೆ ಹಿಂತಿರುಗಿ ಅದಕ್ಕಾಗಿ ಬೃಂದಾವನಕ್ಕೆ ಬಂದಿದ್ದಾರೆ. ಈಗ ಗೋಸ್ವಾಮಿಗಳ ಅನುಮತಿಯೊಂದಿಗೆ ಅವರು ತಮ್ಮ ಶಿಷ್ಯರಿಗೆ ರಾಧಾ ದಾಮೋದರ ದೇವಾಲಯದಲ್ಲಿ ವಸತಿಗೆ ಏರ್ಪಾಡು ಮಾಡಿ ಅಂದ್ರೆ ಈಗ ಬಂದ್ಬಿಟ್ಟಿದ್ದಾರೆ. ಆದ್ರೆ ಈಗ ಶಿಷ್ಯರಿಗೆ ಪಾಪ ಎಲ್ಲಿರ್ಬೇಕಾಗ ಬೃಂದಾವನದಲ್ಲಿ ಗೊತ್ತು ಗುರಿ ಇಲ್ಲ, ಏನು ಇಲ್ಲ. ಮತ್ತೆ ಅವರೆಲ್ಲ ಒಂದು ಭಾರತದ ಒಂದು ವಾತಾವರಣಕ್ಕೆ ಅವ್ರಿಗೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ಅದಕ್ಕಾಗಿ ಏನ್ ಮಾಡ್ತಾರೆ, ಅವ್ರಿಗೆ ಏನಾದ್ರು ಮಾಡಿ ಅವ್ರಿಗೆ ಒಂದು ವಸತಿ ಎಲ್ಲಾದ್ರೂ ಇರ್ಬೇಕಲ್ಲ, ಅವ್ರಿಗೆ ಒಂದು ವಸತಿ ಮಾಡ್ಬೇಕು ಅಂತೇಳಿ ರಾಧಾ ದಾಮೋದರ ದೇವಾಲಯದಲ್ಲಿ ಒಂದು ಅಲ್ಲಿ ಇರೋಕೆ ಒಂದು ಏರ್ಪಾಡನ್ನ ಮಾಡ್ತಾರೆ. ನಿರ್ಮಾಣ ನಡೆತಿರುವಾಗ ಶಿಷ್ಯರು ವಾಸಿಸಲು ಅವರಿಗೊಂದು ಸ್ಥಳ ಅಂದ್ರೆ ಈಗ ಟೆಂಪಲ್ ನಿರ್ಮಾಣ ಆಗ್ತಾ ಇದೆ ಇವಾಗ ಅವ್ರ ಶಿಷ್ಯರೆಲ್ಲ ಎಲ್ಲಾರು ಒಂದ್ ಕಡೆ ಇರ್ಬೇಕಲ್ಲ, ಸೊ ಆ ದೇವದಲ್ಲಿ ಇರೋ ತರ ಅರೇಂಜ್ಮೆಂಟ್ ಮಾಡ್ತಾರೆ. ಈಗ ಯಮುನಾ ಅನ್ನೋರು ಹೇಳ್ತಾ ಇದ್ದಾರೆ, ರಾಧಾ ದಾಮೋದರ ದೇವಾಲಯದ ಕೊಠಡಿಗಳನ್ನು ಬಳಸಿಕೊಳ್ಳಲು ಪ್ರಭುಪಾದರಿಗೆ ಅನುಮತಿ ನೀಡುವ ಕರಾರು ಪತ್ರವೊಂದಕ್ಕೆ ಅಂದು ಬೆಳಗ್ಗೆ ಈಗ ಏನಾಗ್ತಾ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, ಅದಕ್ಕೆ ಕರಾರು ಪತ್ರಕ್ಕೆ ಅಂದು ಬೆಳಗ್ಗೆ ಗೋಸ್ವಾಮಿಗಳು ಸಹಿ ಮಾಡಬೇಕಿತ್ತು. ಅಂದ್ರೆ ಅದಕ್ಕೆಲ್ಲ ಒಂದು ದೇವಾಲಯದ ಕೊಠಡಿಯನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಗೋಸ್ವಾಮಿಗಳು ಇರ್ತಾರೆ ಇದ್ರಲ್ಲಿ ರಾಧಾ ದಾಮೋದರ ಇದ್ರಲ್ಲಿ ಅವರ ಒಂದು ಅನುಮತಿ ಪಡೆದ್ಬಿಟ್ಟು ಇವರು ಶಿಷ್ಯರನ್ನ ಅಲ್ಲಿ ವಾಸಕ್ಕೆ ಬಿಡ್ಬೇಕಾಗಿದೆ. ಅದಕ್ಕೊಂದು ಕರಾರ್ ಪತ್ರ ಮಾಡ್ಕೊತಾ ಇದ್ದಾರೆ, ಅದಕ್ಕೊಂದು ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡ್ಕೋಸ್ಕರ ಅಲ್ಲಿ ಸೇರಿದ್ದಾರೆ. ಆಗೇನಾದ್ರೆ ಹಠಾತ್ತಾನೆ ಕರೆಂಟ್ ಹೊಟ್ಟೋಗ್ಬಿಡುತ್ತೆ. ಕರೆಂಟ್ ಹೊಟ್ಟೋದಾಗ ಏನಾಗಿದೆ ಅಂದ್ರೆ ಇವತ್ತಿಗೆ ಟೈಪ್ ರೈಟರ್ ಇರ್ತಲ್ಲ, ಬೆರಳಚ್ಚು ಯಂತ್ರ, ಅದು ಕನೆಕ್ಟ್ ಇದು ವಿದ್ಯುತ್ ಇರುತ್ತೆ. ಸೊ ಕರೆಂಟ್ ಹೋಗಿದ ತಕ್ಷಣ ಇವಾಗ ಏನ್ ಮಾಡ್ಬೇಕು ಅಂತ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆ ಟೈಮಲ್ಲಿ ಈ ಯಮುನಾ ಇದಾರಲ್ಲ ಅವ್ರಿಗೆ ಅಲಂಕಾರಿಕ ಬರವಣಿಗೆ ಅಂತೆ ಏನೋ ಡೆಕೋರೇಟಿವ್ ಇದು ಒಂದೇನೋ ಸ್ಕ್ರಿಪ್ಟ್ ಅಂತ ಅಂದ್ರೆ ಒಂದು ಡಿಸೈನ್ ಆಗಿ ಅಥವಾ ಕಲರ್ಫುಲ್ ಆಗಿ ಬರೆಯೋ ಒಂದ್ ಆರ್ಟ್ ಗೊತ್ತಿರತ್ತೆ. ಅವ್ರು ಹೇಳ್ತಾರೆ ನಾನು ಪೇಪರ್ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ಒಂದ್ 10 ನಿಮಿಷದಲ್ಲಿ ಏನೇನ್ ಆ ಪೇಪರ್ ನಲ್ಲಿ ಬರ್ಬೇಕಲ್ಲ ಒಂದು ಕರಾರ್ ಪತ್ರದಲ್ಲಿ ಅಗ್ರಿಮೆಂಟ್ ಅಲ್ಲಿ ಆತರ ಎಲ್ಲೆಲ್ಲಿ ದೊಡ್ಡ ಅಕ್ಷರ ಬರ್ಬೇಕು, ಎಲ್ಲೆಲ್ಲಿ ಕಲರ್ ಬರ್ಬೇಕು, ಆತರ ಮಾಡಿ 10 ನಿಮಿಷದಲ್ಲಿ ಆ ಪೇಪರ್ನ ತಂದ್ಬಿಟ್ಟು ಪ್ರಭುಪಾದರಿಗೆ ಕೊಡ್ತಾರೆ ಯಮುನಾ. ಅವಾಗ ಕೊಟ್ಟಾಗ ಪ್ರಭುಪಾದರು ಏನ್ ಹೇಳ್ತಾರೆ, ಇದರಲ್ಲಿ ಆ ಗೋಸ್ವಾಮಿಗಳ ಎದುರಿಗೆ ಹೇಳ್ತಾ ಇದ್ದಾರೆ, ಈ ದಾಖಲೆ ಪತ್ರನ ಆ ದಾಖಲೆ ಪತ್ರನ ಎತ್ತಿ ಹಿಡ್ಬಿಟ್ಟು ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ನೋಡಿ ನನ್ನ ಶಿಷ್ಯರು ಪ್ರತಿಯೊಂದರಲ್ಲೂ ಸಿದ್ಧಹಸ್ತರು ಅಂದ್ರೆ ಹೇಳ್ತಾ ಇದ್ದಾರೆ, ನನ್ನ ಒಂದು ಶಿಷ್ಯರು ಇದಾರಲ್ಲ ಎಲ್ಲರಲ್ಲೂ ಎಕ್ಸ್ಪರ್ಟ್, ಎಲ್ಲದಕ್ಕೂ ತಯಾರಾಗಿದ್ದಾರೆ ಅನ್ನೋ ತರ ಹೇಳ್ತಾರೆ. ಅಂದ್ರೆ ನೋಡಿ ಇದು ಕರೆಂಟ್ ಇಲ್ಲ ಅಂದ್ರೆ ಅವಳು ಹೋಗ್ಬಿಟ್ಟು ನನ್ಗೆ ಅದು ಡೆಕೋರೇಟಿವ್ ಸ್ಕ್ರಿಪ್ಟ್ ಗೊತ್ತಿದೆ, ನಂಗೆ ಅಲಂಕಾರಿಕ ಬರವಣಿಗೆ ಗೊತ್ತಿದೆ, ನಾನು ಅದನ್ನ ಪ್ರಿಪೇರ್ ಮಾಡ್ತೀನಿ ಅಂತೆಲ್ಲ ಅವಳು ರೆಡಿ ಮಾಡಿ ಕೊಡ್ತಾಳೆ. ಸೊ ಅವ್ರಿಗೊಂಥರ ಖುಷಿ ಆಗುತ್ತೆ ಪ್ರಭುಪಾದರಿಗೆ. ಈಗ ಪ್ರಭುಪಾದರು ಕೊಠಡಿ ಮೇಲಿದ್ದ ಕೊಠಡಿಗಳಲ್ಲಿ ರಾಧಾ ದಾಮೋದರ ದೇವಾಲಯದಲ್ಲಿ ವಾಸಿಸುವ ಭಕ್ತರಿಗೆ ಅನುಮತಿ ಈಗ ಆಯ್ತು, ಪೇಪರ್ ಎಲ್ಲ ಆಯ್ತು. ಸೊ ಈಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇನ್ನ ನನ್ನ ಶಿಷ್ಯರಿಗೆ ಒಂದು ನೆಲೆ ಸಿಕ್ತು ಅಂದ್ರೆ ಬೃಂದಾವನ ಟೆಂಪಲ್ ಆಗುತ್ತೆ, ಅಲ್ಲಿ ಅದು ನಿರ್ವಹಣೆ ಒಂದು ಸಮಯದಲ್ಲಿ ನೋಡ್ಕೊಳಕ್ಕೆ ಶಿಷ್ಯರಿಗೆ ಇದಕ್ಕೆ ಒಂದು ಜಾಗ ಸಿಕ್ತು ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅದೊಂದು ಸಂಭ್ರಮದ ಸಂದರ್ಭದಂತೆ ಪ್ರಭುಪಾದರಿಗೆ ವಾಸವಾಯ್ತು. ಅಷ್ಟೊಂದು ಪ್ರೀತಿ ತಂದ ಶಿಷ್ಯರು ಕಂಡ್ರೆ ಅಂದ್ರೆ ಅವ್ರಿಗೊಂದು ಸಿಕ್ತಲ್ಲ, ನೆಲೆ ಸಿಕ್ತಲ್ಲ ಅಂತ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ರಮಣ ರೀತಿಯ ಜಮೀನಿನ ವ್ಯವಹಾರ ಪೂರೈಸಲು ಪ್ರಭುಪಾದರು ಮತ್ತು ಮಿಸ್ಟರ್ ಎಸ್ ಮಥುರಾದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಭೇಟಿಯಾದ್ರು. ಈಗ ಪೇಪರ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಈಗ ಅಂದ್ರೆ ಜಮೀನಿಂದ ಈಗ ಬಂದಿದ್ದ ಈ ತನಕ ಅವ್ರಿಗೆ ಕೊಠಡಿ ಬಂದು ಅರೇಂಜ್ ಮಾಡ್ಕೊಟ್ರು. ಈಗ ಜಮೀನ್ ಪೇಪರ್ ಹಾಕ್ಬೇಕಾದ್ರೆ ಅದಕ್ಕೆ ಇದಕ್ಕೆ ಹೋಗ್ಬೇಕು, ಮಧುರಾ ಒಂದು ಇದಕ್ಕೆ ಬರತ್ತದು ಆ ವೆಸಿನಿಟಿ ಬರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಅಂದ್ರೆ ಅಲ್ಲಿ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಭೇಟಿಯಾದ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಆಗ್ಬೇಕಾಗಿರುತ್ತೆ. ವಕೀಲರ ಸಮಕ್ಷದಲ್ಲಿ ಅವರು ಎಲ್ಲಾ ಔಪಚಾರಿಕ ವಿಧಿಗಳನ್ನು ಮುಗಿಸಿದರು. ಬೃಂದಾವನದಲ್ಲಿ ಒಂದು ಒಳ್ಳೆ ಜಮೀನು ಪಡೆಯುವ ಸಾಧ್ಯವಾದದ್ದು ಕೃಷ್ಣನ ಅನುಗ್ರಹವೆಂದು ಪ್ರಭುಪಾದರಿಗೆ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಅಲ್ಲಿ ಹೋಗಿದ್ದಾರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಕ್ಕೆ ಎಲ್ಲ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಬೃಂದಾವನದಲ್ಲಿ ಒಂದು ಕೃಷ್ಣರಿಗಾಗಿ ಒಂದು ಒಳ್ಳೆ ಜಾಗವನ್ನ ನಾನು ಗಳಿಸಿದ್ವಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಅದು ಕೃಷ್ಣನ ಅನುಗ್ರಹದಿಂದನೇ ಸಾಧ್ಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಮೆರಿಕದ GBC ಕಾರ್ಯದರ್ಶಿಗೆ ಪತ್ರ ಬರೆದು ಈ ಹೊಸ ಯೋಜನೆಯಲ್ಲಿ ನೆರವಾಗಲು ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆ ಜನರನ್ನು ಕಳಿಸಿಕೊಡಲು ತಿಳಿಸ್ತಾರೆ. ಅಂದ್ರೆ ಹೇಳ್ತಾ ಇದ್ದಾರೆ GBCಗೆ ಗವರ್ನಿಂಗ್ ಬಾಡಿ ಕಮಿಷನ್ ಎಲ್ಲ ಅಲ್ಲಿ ಬರ್ಬಿಟ್ಟು ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರ್ತಾ ಇದ್ದಾರೆ, ನಾವಿಲ್ಲಿ ಒಂದು ವೃಂದಾವನದ ಒಂದು ದೇವಸ್ಥಾನವನ್ನು ಮಾಡ್ತಾ ಇದೀವಿ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಅದಕ್ಕೆ ಜನ ಬೇಕಾಗಿದೆ ನಮ್ಗೆ, ಅದಕ್ಕಾಗಿ ಅಲ್ಲಿಂದ ಸ್ವಲ್ಪ ಜನನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಲೆಟರ್ನ ಬರೀತಾರೆ. ಬೃಂದಾವನ ಆಧ್ಯಾತ್ಮಿಕ ಜೀವನ ತಮ್ಮ ಉದ್ದೇಶನ ಅವರು ವರ್ಣಿಸಿದರು.
ಪ್ರಭುಪಾದರು ಕ್ಷೀರೋದಕ ಶಾಹಿಗೆ ಹೇಳಿದರು. ಈ ಸಂದರ್ಭದಲ್ಲಿ ಒಂದು ಭಾರಿ ಪ್ರಮಾಣದ ಪ್ರಸಾದ ವಿನಿಯೋಗಕ್ಕೆ ಏರ್ಪಾಡು. ಅಂದ್ರೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಅವರಿಗೆ, ಒಂದು ಭೂಮಿ ತಮ್ಗಾಯ್ತಲ್ಲ, ಒಂದು ಆ ಜಮೀನೆಲ್ಲ ತಮಿಗಾಯ್ತಲ್ಲ, ಇನ್ನ ಒಂದು ದೇವಸ್ಥಾನವನ್ನ ನಿರ್ಮಾಣ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ಪ್ರಸಾದ ವಿನಿಯೋಗದ ಒಂದು ಏನಾರ ಒಂದು ಎಲ್ಲಾರ್ಗು ಒಂದು ಸಂತೋಷದಿದ್ರಲ್ಲಿ ಎಲ್ಲಾರ್ಗು ಜನರಿಗೆ ಪ್ರಸಾದವನ್ನು ಹಂಚೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಗೂ ಬೃಂದಾವನ ಪ್ರತಿಯೊಬ್ಬರನ್ನು ಪ್ರಸಾದ ಸ್ವೀಕರಿಸಲು ಆಹ್ವಾನಿಸ, ಎಲ್ಲ ಬೃಂದಾವನದಲ್ಲಿರೋ ಎಲ್ಲನೂ ನಾವು ಆಹ್ವಾನಿಸ್ಬೇಕು ಅಂತ ಅವರ ಆಸೆ. ಆಮೇಲೆ 2 ದಿನಗಳ ಬಳಿಕ 100 ಜನ ಸಮಕ್ಷಮದಲ್ಲಿ ಪ್ರಭುಪಾದರು ರಮಣ ರೀತಿಯಲ್ಲಿ ಶಂಕುಸ್ಥಾಪನೆಯ ಸಮಾರಂಭ ನೆರವೇರಿಸಿದರು. ಮತ್ತೊಮ್ಮೆ ಅವರು ಸಮಾರಂಭದ ಹೊಂಡದಲ್ಲಿ ಇಳಿದು, ಈಗ ಮತ್ತೊಮ್ಮೆ ಅಂದ್ರೆ ಹಿಂದೆ ಮಾಯಾಪುರದಲ್ಲಿ ಮಾಡಿದಾರಲ್ವಾ, ಹೊಂಡದಲ್ಲಿ ಇಳಿದ್ಬಿಟ್ಟು ಅಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಅಲ್ಲಿನೂ ಸಹನು ಇದು ರಮಣ ಚಿರದ ಮೇಲೆ ದೇವಾಲಯವನ್ನು ಧರಿಸಿರೋ ಅನಂತನ ಒಂದು ವಿಗ್ರಹವನ್ನ ಅಲ್ಲಿ ಹಾಕಿರ್ತಾರಲ್ವಾ, ಅದೇ ತರ ಇಲ್ಲೂ ಒಂದು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರು ಸಮಾರಂಭದ ಹೊಂಡದಲ್ಲಿ ಇಳಿದ್ದಾರೆ. ತನ್ನ ಶಿರದ ಮೇಲೆ ದೇವಾಲಯವನ್ನು ಧರಿಸಿರುವ ಅನಂತನ ವಿಗ್ರಹವನ್ನು ಅಲ್ಲಿರಿಸಿ ಬಂದರು. ಅಂದ್ರೆ ಬ್ರಹ್ಮಾಂಡವನ್ನೇ ಹೊತ್ತಿರೋ ಅನಂತ, ಅಂದ್ರೆ ಈ ನಮ್ಮ ದೇವಾಲಯನು ಸಹ ಅವನೇ ಹೊರೋನು ಅನ್ನೋ ಒಂದು ಇದ್ರಲ್ಲಿ, ಅದಕ್ಕೆ ಅವನು ಬಂದು ಇದ್ರೆ ಅಂದ್ರೆ ಅಷ್ಟೊಂದು ಪ್ರೊಟೆಕ್ಷನ್ ಇರುತ್ತೆ. ಅಂದ್ರೆ ದೇವರು ಬಂದು ಇದ್ರಲ್ಲಿ ಇಲ್ಲ, ಆ ತರ ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಅನಂತನ ವಿಗ್ರಹವನ್ನ ಆ ಹೊಂಡದಲ್ಲಿ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಅಂದು ರಾತ್ರಿ ಆ ಜಮೀನ ಮೇಲೆ, ಆದ್ರೆ ಏನಾಯ್ತು ಅಂದ್ರೆ ಅದೇ ರಾತ್ರಿ ಆ ಜಮೀನ್ ಏನು ಅವ್ರು ಪಾಪ ಪೂಜೆ ಎಲ್ಲ ಮಾಡಿದ್ದಾರೆ, ಆ ಜಮೀನ್ ಮೇಲೆ ಗುಂಡಗಳೆಲ್ಲ ಅಟ್ಯಾಕ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲೊಬ್ಳು ವಿಧವೆ ಸಾಧು ಇರ್ತಾಳೆ, ಅವಳು ವಿಧವೆ ಇರ್ತಾಳೆ ಮತ್ತೆ ಸಾಧುನು ಇದ್ದಾಳೆ. ಅವಳೇನ್ ಇರ್ತಾಳೆ, ಅವಳು ತುಂಬಾ ದಿನದಿಂದ ಅವಳು ಆ ಮಿಸ್ಟರೇಸ್ ಯಾರು ಈ ಜಮೀನಿನ ಓನರ್ ಇದಾರಲ್ಲ ಅವ್ರ ಹತ್ರ ಆ ಜಮೀನನ್ನ ಅವಳು ಏನೋ ಒಂದು ಸಂಘ ಮಾಡೋಳು ಇರ್ತಾಳೆ ಏನೋ, ಅದಕ್ಕಾಗಿ ಅವಳು ಅದನ್ನ ಕೇಳ್ತಾನೆ ಇರ್ತಾಳೆ. ಬಟ್ ಅವಳಿಗೆ ಕೊಟ್ಟಿರಲ್ಲ. ಯಾವಾಗ ಇವಳಿಗೆ ಪ್ರಭುಪಾದರಿಗೆ ಅವ್ರನ್ನ ಆ ಜಮೀನು ಕೊಟ್ರು ಅಂತ ಹೇಳಿದ ತಕ್ಷಣ ಅವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವ್ನ್ ಏನ್ ಮಾಡ್ತಾಳೆ, ಅವಳು ಗುಂಡಗಳನ್ನೆಲ್ಲ ಹಿಟ್ ಮಾಡ್ಸ್ಬಿಟ್ಟು ಅವಳಿಗೆ ಅಲ್ಲೆಲ್ಲ ಒಂದು ಅವತ್ತೇ ಪೂಜೆ ಮಾಡಿರ್ತಾರೆ ಅಂತ ಒಂದು ವಾತಾವರಣವನ್ನ ಕೆಡ್ಸಕ್ಕೆ ಟ್ರೈ ಮಾಡ್ತಾಳೆ. ಅಂದ್ರೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಆ ಹೊಂಡ ಏನ್ ಮಾಡಿರ್ತಾರಲ್ಲ ಅದ್ರಲ್ಲಿ ಇಳಿದ್ಬಿಟ್ಟು ಅದನ್ನೆಲ್ಲ ಒಂಥರ ಅದ್ರೆಲ್ಲ ಕಸ ಹಾಕಿ ಎಲ್ಲ ಮಾಡಿ ಆ ತರ ಒಂಥರ ಈ ತರ ಒಂದು ಕೆಲಸವನ್ನ ಮಾಡಿಸ್ತಾಳೆ ಗುಂಡಗಳನ್ನೆಲ್ಲ ಬಿಟ್ಬಿಟ್ಟು. ನೆಟ್ಟಿನ ಪ್ರಕರಣ ಪಲ್ಕೊಂಡು ಕಿತ್ತು ಕದ್ದು ಅಲ್ಲಿರೋ ನೆಟ್ಟಿರೋ ಒಂದು ಇದಿರುತ್ತಲ್ಲ, ಒಂದು ಬೋರ್ಡ್ ಪ್ರಕಟಣೆ ಫಲಕ ಇರುತ್ತಲ್ಲ, ಅದನ್ನು ಸಹ ಒಂದು ಬೋರ್ಡ್ ಇಟ್ಟಿರ್ತಾರೆ. ಸೊ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಟೆಂಪಲ್ ಆಗುತ್ತೆ ಅನ್ನೋದೇನೋ ಒಂದಿರುತ್ತೆ, ಅದನ್ನು ಸಹ ಎಲ್ಲ ಕಿತ್ಕೊಂಡು ಹೊರಟೋಗ್ತಾರೆ. ಈ ಘಟನೆಯ ಬಗ್ಗೆ ಈಗ ಪ್ರಭುಪಾದರಿಗೆ ಗೊತ್ತಾಗತ್ತಿದ್ದು. ಅವರು ಗೊತ್ತಾಗ್ಬೇಕಾದ್ರೆ ಅವರು ರಾಧಾ ದಾಮೋದರ ದೇವಾಲಯದಲ್ಲಿ ಇರ್ತಾರೆ. ಅಲ್ಲಿಂದ ಅವರು ಬಂದ್ಬಿಟ್ಟು ಆಮೇಲೆ ಎಲ್ಲ ತೆಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಂದ್ರೆ ಅವರಿಗೆ ಸ್ವಾಮಿ ಪತ್ರ ಅವ್ರಿಗೆ ಬಂದಿದ್ದಲ್ಲ, ಈಗಾಗ್ಲೇ ಒಂದು ಪೊಸೆಷನ್ ಲೆಟರ್ ಬಂದ್ಬಿಟ್ಟಿದೆ ಇದ್ರದ್ದು ಜಮೀನ್ದು. ಅದಕ್ಕೆ ಆ ಸ್ವಾಮಿ ಪತ್ರವನ್ನ ಪೊಲೀಸರಿಗೆ ತೋರಿಸ್ಬಿಟ್ಟು ಹೇಳ್ತಾರೆ ಈ ತರ ಗುಂಡಗಳೆಲ್ಲ ಮಾಡಿದ್ದಾರೆ ಅಂತ. ಆಮೇಲೆ ಪೊಲೀಸರು ಬಂದ್ಬಿಟ್ಟು ಆ ಜಮೀನನ್ನ ಅವ್ರು ಕಾಯ್ತಾರೆ. ಮತ್ತೆ ಹಾಕ್ಬಿಟ್ಟು ಗುಂಡಗಳಿಗೆ ಹೇಳ್ತಾರೆ, ಈ ತರ ನೀವ್ ಮತ್ತೆ ಇದೇ ತರ ಏನಾರ ಕೆಲಸ ಮಾಡಿದ್ರೆ ನಿಮ್ಮನ್ನೆಲ್ಲ ನಾವು ಇದಕ್ ಹಾಕ್ಬಿಡ್ತೀವಿ, ಒಳಗೆ ಪೊಲೀಸ್ ಸ್ಟೇಷನ್ ಎಲ್ಲ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆ ಹಗರಣ ಮುಗೀತು. ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಯ್ತು, ಅಂದ್ರೆ ಮುಗೀತ ಅಂತ ಒಂದು ಸರಾಗವಾಗಿ ಎಲ್ಲ ಮುಗೀತು ಅಂತ. ಭಕ್ತನಾಗುವುದರಿಂದ ಅನೇಕ ಶತ್ರುಗಳನ್ನ ಗಳಿಸಬೇಕಾಗುತ್ತೆ ಎಂದು ಪ್ರಭುಪಾದರು ಹಲವು ಬಾರಿ ಹೇಳಿದ್ರು ಅಲ್ವಾ. ಪ್ರಭುಪಾದರು ಹಲವು ಬಾರಿ ಹೇಳಿದ್ರು ಅಂತ. ಅಂದ್ರೆ ಯಾವಾಗ್ಲೂ ಅಂದ್ರೆ ಭಕ್ತರಾಗ್ತದೆ. ಈಗ ನಾವುಗಳು ನಮ್ ಜೀವನದಲ್ಲಿ ನೋಡ್ತೀವಲ್ಲ, ಭಕ್ತರಾಗ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಎಷ್ಟೋ ಮನೆಯಿಂದ ಇಲ್ಲಿ ಪಟ್ಟು ಸುತ್ತಮುತ್ತಲ ಎಲ್ಲಾ ಕಡೆಯಿಂದನೂ ಒಂದ್ ಸ್ವಲ್ಪ ಏನಾರ ಒಂದು ನಮ್ಗೊಂಥರ ಕಷ್ಟಗಳು ಅಥವಾ ಒಂದು ನೋವುಗಳು ಎಲ್ಲ ನಡೀತಾನೆ ಇರುತ್ತೆ. ಆದ್ರೆ ಅದೇ ಹೇಳ್ತಾನೆ ಇರ್ತಾರೆ, ಅನೇಕ ಶತ್ರುಗಳನ್ನ ಕೆಲವ್ರಿಗೆ ಶತ್ರುಗಳೇ ಕ್ರಿಯೇಟ್ ಆಗೋಗ್ತಾರೆ. ಇವನ್ ನಮ್ಮ ಜೀವನದಲ್ಲೂ ಹಾಗೇನೆ ಆಗುತ್ತಲ್ವಾ. ಹಾಗೆ ಜಮೀನಿನ ಒಡೆತನವನ್ನು ಪಡೆಯುವುದರ ಜೊತೆಗೆ ಇಸ್ಕಾನ್ ಅಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿ ಬಿಡಬೇಕೆಂಬ ಪ್ರಭುಪಾದ ನಂಬಿಕೆಯು ಘಟನೆಯಿಂದ ಅಂದ್ರೆ ಇವಾಗ ಬರೀ ಒಂದು ಇದಲ್ಲ, ಪೊಸಿಷನ್ ತಗೊಂಡ್ರೆ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಸಹ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಹೇಳಿ ಈಗ ಡಿಸೈಡ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಈ ತರ ಬಂದು ಎಲ್ಲ ಗಲಾಟೆ ಮಾಡಿದ್ರೆ ಗುಂಡಗಳು ಈಗ ಬಂದು ಇಲ್ಲ ನಮ್ಮ ಇದರಲ್ಲೂ ನಡೀತಲ್ಲ, ನಮ್ಮ ಒಂದು ಜಾಗವನ್ನ ನಾವು ತುಂಬಾ ದಿನ ಹಾಗೆ ಖಾಲಿ ಬಿಟ್ಬಿಟ್ರೆ ಬೇರೆಯವ್ರು ಬಂದು ಆಕ್ಯುಪೈ ಮಾಡ್ತಾರೆ. ಅದೇ ತರ ಇಲ್ಲೇನು ಪ್ರಭುಪಾದರು ಹೇಳ್ತಾ ಇದಾರೆ, ಏನ್ ಮಾಡೋಣ ಅಂತ ಹೇಳಿದ್ರೆ ನಾವು ಅದ್ರ ಹತ್ತರನೇ ಒಂದು ಕೆಲವು ಗುಡಿಸಲನ್ನ ಸಣ್ಣ ಸಣ್ಣ ಗುಡಿಸಲುಗಳನ್ನ ಕಟ್ಕೊಡೋಣ, ಒಂದು ಬೇಲಿ ಹಾಕೊಡೋಣ ಅದಕ್ಕೆ. ಆಮೇಲೆ ಸಣ್ಣ ಸಣ್ಣ ಗುಡಿಸಲುಗಳನ್ನ ಕಟ್ಕೊಂಡು ಅಲ್ಲೇ ಅದು ಸುತ್ತಮುತ್ತನೇ ನಾವು ವಾಸಿಸಬಹುದು. ಅಂದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ನೋಡ್ಕೊಂಡಂಗೂ ಆಗುತ್ತೆ ಅಂತ ಹೇಳಿ ಈ ತರ ಬಂದು ಅವರು ಡಿಸೈಡ್ ಮಾಡ್ತಾರೆ. ಈ ತೇಜಸ್ ಅನ್ನೋರು ಹೇಳ್ತಾ ಇದ್ದಾರೆ, ಇಲ್ಲಿ ಕೃಷ್ಣ ಬಲರಾಮರು ದೇವಾಲಯ ಮೇಲೇಳಲಿದೆ ಎಂದು
ಪ್ರಪಾದನ್ನು ಹೇಳಿದ್ರು. ಆದ್ರೆ ಏನು ನಡೆಯುತ್ತಿದೆ ಎಂದು ನಮಗಂತೂ ನಿಜಕ್ಕೂ ತಿಳಿಯಲಿಲ್ಲ. ಅದು ತೀರಾ ದೂರದಲ್ಲಿ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಈ ಜಾಗದಲ್ಲಿ ಕೃಷ್ಣ ಬಲರಾಮ ದೇವಸ್ಥಾನ ಆಗುತ್ತೆ ಅಂತ ಪ್ರಪಾದನ್ನು ಹೇಳ್ತಾ ಇದ್ದಾರೆ. ಆದ್ರೆ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಇದು ತುಂಬಾ ದೂರದಲ್ಲಿದೆ. ಅಂದ್ರೆ ಊರಿಗಿನ ಒಂದು ಔಟ್ ಆಫ್ ಇದ್ರಲ್ಲಿದೆ, ಔಟ್ಸ್ಕರ್ಟ್ಸ್ ಅಲ್ಲಿ ಇದೆ. ಅದೇ ತುಂಬಾ ದೂರವಾಗಿದೆ. ಅದಕ್ಕೆ ಇಲ್ಲಿ ಹೇಗೆ ಒಂದು ಕನ್ಸ್ಟ್ರಕ್ಷನ್ ಆಗುತ್ತೆ, ಇದೊಂದರ ಏಕಾಂತ ಸ್ಥಳ. ಮತ್ತೆ ಇಲ್ಲಿ ಅಲ್ಲಿ ಜಾಗದಲ್ಲಿ ಡಕಾಯಿತರೆಲ್ಲ ಇದ್ದಾರೆ. ಇವನ್ನೆಲ್ಲ ಹೇಗೆ ಎದುರಿಸೋದು, ಹೇಗೆ ಟೆಂಪಲ್ ಆಗುತ್ತೆ ಅನ್ನೋದೆಲ್ಲ ಎಲ್ಲಾ ಶಿಷ್ಯರಿಗೆ ಈ ತೇಜಸ್ ಅನ್ನೋರು ಇರ್ತಾರೆ. ಎಲ್ಲರಿಗೂ ನಮ್ಗೆ ಒಂಥರ ಕ್ವೆಶ್ಚನ್ ಮಾರ್ಕ್. ಇಲ್ಲಿ ನಾವು ದೇವಾಲಯ ಕಟ್ಟಿದ್ರೆ ಯಾರು ಇಲ್ಲಿಗೆ ಬರುವುದಿಲ್ಲ ಅಂದ್ರೆ ಹೇಳ್ತಾ ಇದಾರೆ, ಎಷ್ಟು ದೂರದಲ್ಲಿದೆ, ಯಾರು ಬರ್ತಾರೆ ಈ ದೇವಸ್ಥಾನಕ್ಕೆ? ದೇವಸ್ಥಾನ ಕಟ್ಟಿದ್ರು ಸಹ. ಆದ್ರೆ ಪ್ರಪಾದ್ ಹೇಳಿದ್ರು, ಕೃಷ್ಣ ಎಲ್ಲಿರ್ತಾನೋ ಅಲ್ಲ. ಅವಾಗ ಪ್ರಪಾದ್ ಹೇಳ್ತಾರೆ, ಇಲ್ಲ, ಕೃಷ್ಣ ಎಲ್ಲಿದಾನೋ ಅಲ್ಲಿಗೆ ಖಂಡಿತ ಎಲ್ಲರೂ ಬರ್ತಾರೆ ಅಂತ, ಎಲ್ಲರೂ ಅಲ್ಲಿಗೆ ಬಂದೇ ಬರ್ತಾರೆ ಅಂತ. ಪ್ರಭುರ ಕಾರ್ಯದರ್ಶಿಯಾದ ಶ್ಯಾಮಸುಂದರನು ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ವೃಂದಾವನ ಆಸ್ತಿ ಬಗ್ಗೆ, ಅಂದ್ರೆ ಈಗ ಶ್ಯಾಮಸುಂದರ ಇದ್ರಲ್ಲ ಪ್ರಭುಪಾದರ ಕಾರ್ಯದರ್ಶಿ, ಅವರು ಇವ್ರಿಗೆ ಅಮೆರಿಕಾದಕ್ಕೆ ಒಂದು ಇದಕ್ಕೆ ಒಂದು ಪತ್ರವನ್ನ ಬರೀತಾ ಇದ್ದಾರೆ. ಅಲ್ಲಿ ಅಂದ್ರೆ ಇದು ಒಂದು ಆಸ್ತಿ ತಗೊಂಡ್ ಬಗ್ಗೆ, ಮತ್ತೆ ಆಮೇಲೆ ದೈವ ಬಗ್ಗೆ, ಹೀಗೆ ಅಂದ್ರೆ ಏನ ಆಸ್ತಿ ಬಗ್ಗೆ ಏನೇನ್ ನಡೀತೋ ಅದನ್ನೆಲ್ಲ ಅವರ ದೈವ ಅಂದ್ರೆ ಅಲ್ಲಿರೋ ದೈವ ಸಹೋದರ ಇದಾರಲ್ಲ, ಅಲ್ಲಿ ಶಿಷ್ಯರು ಪ್ರಭುಪಾದ ಶಿಷ್ಯರಿಗೆ ಒಂದು ಲೆಟರ್ ಬರೀತಾ ಇದ್ದಾರೆ. ಅಂದ್ರೆ ಹೇಳ್ತಾ ಇದಾರೆ, ಏನೇನ್ ಮಾಡಿದ್ರು ಪ್ರಭುಪಾದ್ರು ಅಂತ ಹೇಳ್ಬಿಟ್ಟು ಎಲ್ಲ ಬರೀತಾರೆ. ಇಂದು ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಪ್ರಭುಪಾದರು ರಾಧಾ ದಾಮೋದರಕ್ಕೆ 10 ನಿಮಿಷಗಳ ನಡಿಗೆ ಎಷ್ಟು ದೂರದಲ್ಲಿರುವ, ಅಂದ್ರೆ ಅಲ್ಲಿಂದ 10 ನಿಮಿಷ ಆಗ್ತಾ ಇರತ್ತೆ. ಬಟ್ ಅದು ಹೇಳ್ತಾ ಇದ್ರೆ ತುಂಬಾ ಲೋನ್ಲಿನೆಸ್, ಒಂಥರ ನಿರ್ಜನ ಪ್ರದೇಶ ಆಗಿರುತ್ತೆ. ಅಲ್ಲಿಗೆ ಅಲ್ಲಿ ಎಲ್ಲ ಮತ್ತು ಹಿಂದೆ ಕೃಷ್ಣನು ಅಂದ್ರೆ ಆ ಜಾಗ ಏನೀಗ ಕೃಷ್ಣ ಬಲರಾಮ ದೇವಸ್ಥಾನ ಆಗಿದ್ದಿಲ್ಲ, ಆ ಜಾಗದಲ್ಲಿ ಕೃಷ್ಣ ಬಲರಾಮರು ಆಟ ಆಡಿದ ಒಂದು ಜಾಗ ಅದು ಆಟವಾಡುತ್ತಿದ್ದ ರಮಣ ರೀತಿಯ ವಿಸ್ತೀರ್ಣ ಜಮೀನನ್ನು ಕೊಡುಗೆಯಾಗಿ ಪಡೆದರು. ಅದೇ ಅಂತ ಜಾಗವನ್ನ ಈಗ ಪ್ರಭುಪಾದರು ಪಡೆದಿದ್ದಾರೆ, ಅಲ್ಲಿ ದೇವಸ್ಥಾನ ಬರ್ತಾ ಇದೆ ಅಂತೇಳಿ ತುಂಬಾ ಖುಷಿಯಿಂದ ಹೇಳ್ತಾರೆ. ಆಮೇಲೆ ಆ ಜಮೀನನ್ನ ಅಳಿದ್ರು. ಯಾವ್ದ್ರಿಂದ ಅಳಿದ್ರು ಅಂತ ಹೇಳಿದ್ರೆ, ಸೊಳ್ಳೆ ಪರ್ದಿದು ಒಂದು ಹಗ್ಗದಿಂದ ಅವರು ಜಮೀನನ್ನ ಅಳಿದ್ರು. ಮತ್ತೆ ಆ ಕ್ರಯ ಪತ್ರವನ್ನ ಮಾಡಿಸಿದ್ದಾರೆ. ಮತ್ತೆ ಅದನ್ನ ಈಗ ಎಲ್ಲಾ ಕೆಲಸವನ್ನು ಪ್ರಭುಪಾದರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಥುರಾದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಹೋಗಿ ಅದಕ್ಕಾಗಿ ಸಹಿ ಆಗಿದೆ. ಮತ್ತೆ ಮುದ್ರೆಯುದ್ದಿ ಕ್ಷಣಮಾತ್ರದಲ್ಲಿ ಪತ್ರವನ್ನು ತಲುಪಿಸಿದರು. ಕಡೆ ಪಕ್ಷ 50 ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಷ್ಟೆಲ್ಲ ನಡೀತಾ ಇದೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಏನಿದೆಯಲ್ಲ, ದೇವಸ್ಥಾನದ ಒಂದು ನಿರ್ಮಾಣ ನಡೀತಾ ಇದೆ. ಇವಾಗ ಜನರು ಬೇಕಾಗ್ತಾ ಇದ್ದಾರೆ, ಆದ್ರೆ ನಮ್ಮಲ್ಲಿ ಇಲ್ಲಿ ಜನರು ಕಮ್ಮಿ ಇದ್ದಾರೆ. ಆದ್ರಿಂದ ನೀವು ಒಂದು 50 ಜನರನ್ನ ಕೂಡಲೇ ಅಮೆರಿಕಾದಿಂದ ಇಲ್ಲಿಗೆ ಕಳಿಸ್ಕೊಡಿ ಅಂತ ಹೇಳಿ ಅದನ್ನ ಪ್ರಭುಪಾದ ಹೇಳಿದ್ದಾರೆ. ಅದಕ್ಕೆ ನನ್ಗೆ ಒಂದು ಲೆಟರ್ ಬರೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಕಡೆಗೂ ಭಾರತದಲ್ಲಿ ನಮ್ಗೊಂದು ಆಮೇಲೆ ಹೇಳ್ತಾ ಇದ್ದಾರೆ, ಅಂದ್ರೆ ನಮ್ಗೆ ಭಾರತದಲ್ಲಿ ಕಡೆಗೂ ಒಂದು ಮಜಬೂತಾದ ಒಂದು ಕಾರ್ಯಕ್ರಮ ಸಿಕ್ಕಿದೆ ಅಂತ ಹೇಳ್ತಾರೆ. ಅದು ಏನಂತ ಹೇಳಿದ್ರೆ, ಮಾಯಾಪುರ, ಬೃಂದಾವನ ಮತ್ತೆ ಮುಂಬೈನಲ್ಲಿ ಬೃಹತ್ ಯೋಜನೆಗಳನ್ನ ಪ್ರಭುಪಾದ್ರ ಹಾಕೊಂಡಿದ್ದಾರೆ. ಅದು ಅವ್ರ ಒಂದು ಕನಸಾಗಿದೆ, ಅಥವಾ ಅವರಿಗೆ ಈ ಕೆಲಸ ಒಂದು ಪ್ರಿಯವಾದ ಕೆಲಸವಾಗಿದೆ. ಅದ್ರಿಂದ ನಾವು ಈಗ ಅವ್ರೀಗ ಒಂದು ಜಮೀನನ್ನ ಅಥವಾ ಒಂದು ಜಾಗವನ್ನ ಪಡ್ಕೊಂಡಿದ್ದಾರೆ. ಈಗ ಮುಂದುವರೆದ ಯೋಜನೆಗಳನ್ನ ನಾವು ಅವರ ಪ್ರಭುಪಾದರ ಇಷ್ಟದಂತೆ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಮಾಡೋದ್ರಿಂದ ಪ್ರಭುಪಾದರಿಗೆ ಇದು ಇಷ್ಟವಾದ ಕೆಲಸ, ಮತ್ತೆ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲಿ ಪ್ರಭುಪಾದರು ಮುಂಬೈ ಬಿಟ್ಟು ಹೋದ 1 ತಿಂಗಳಲ್ಲಿ ಅವರು ಫೆಬ್ರವರಿ 10ರಂದು ಮುಂಬೈ ಬಿಟ್ಟಿದ್ದು. 50,000 ರೂಪಾಯಿಗಳನ್ನು ಮಾತಿನಂತೆ ಪಾವತಿ ಮಾಡಲಾಯಿತು. ಮೊದಲಲ್ಲಿ ನಿಧಾನವಾಗಿ ಕೆಲವು ಭಕ್ತರು ಜೂಹು ಜಮೀನಿಗೆ ಹೋಗಿ ಅಲ್ಲಿ ಒಂದು ಡೇರೆಯಲ್ಲಿ ವಾಸಿಸತೊಡಗಿದರು. ರಾತ್ರಿಯ ವೇಳೆ ಇಲಿಗಳು ಮತ್ತು ಸೊಳ್ಳೆಗಳು ಭಕ್ತರ ನಿದ್ದೆ ಕೆಡಿಸುತ್ತಿದ್ದವು. ಅಲ್ಲಿ ನಿಷ್ಪ್ರಯೋಜಕ ಕಲೆ ಹುಳುಸಾಗಿ ಬೆಳೆದಿತ್ತು. ಅದನ್ನು ಕಿತ್ತು ಹಾಕುತ್ತಿದ್ದಾಗ ಭಕ್ತರಿಗೆ ಅಲ್ಲಿ ಖಾಲಿಯಾಗಿ ಬಿದ್ದಿದ್ದ ಮದ್ಯದ ಸೀಸೆಗಳು ಮತ್ತು ಹುಕ್ಕಿ ಹರಿಯುತ್ತಿದ್ದ ಒಳಚರಂಡಿಯ ಕೊಚ್ಚೆ ಕಣ್ಣಿಗೆ ಬಿದ್ದವು. ಪ್ರಭುಪಾದರು ಅಲ್ಲಿ ಇರದಿದ್ದುದರಿಂದ ಭಕ್ತರ ಸಂಕಲ್ಪ ಶಕ್ತಿಯು ದುರ್ಬಲಗೊಳ್ಳತೊಡಗಿತ್ತು. ಆದ್ರೆ ಆ ವೇಳೆಗೆ ಶ್ರೀಲ ಪ್ರಭುಪಾದರೊಂದಿಗೆ ಕಲ್ಕತ್ತಾದಲ್ಲಿ ಇದ್ದ ಬ್ರಹ್ಮಾನಂದ ಸ್ವಾಮಿಯು ಮುಂಬಯಿಗೆ ಬಂದನು. ಅವನು ಪ್ರಭುಪಾದರಿಂದ ಸ್ಫೂರ್ತಿ ಪಡೆದಿದ್ದನು ಮತ್ತು ಮುಂಬಯಿಯ ಭಕ್ತರಲ್ಲಿ ನವಚೇತನವನ್ನು ತುಂಬಿದನು. ಅವರು ಈ ಕೂಡಲೇ ಜಮೀನನ್ನು ಚೊಕ್ಕಟಗೊಳಿಸಿ ಚಪ್ಪರ ಎಬ್ಬಿಸಬೇಕಾಗಿತ್ತು. ಬ್ರಹ್ಮಾನಂದ ಸ್ವಾಮಿಯು ಈ ಹಿಂದೆ ಚಪ್ಪರದ ಕಾರ್ಯಕ್ರಮ ಏರ್ಪಡಿಸಿದ ಅನುಭವ ಹೊಂದಿರಲಿಲ್ಲ. ಆದ್ದರಿಂದ ಭಕ್ತರಿಗಾಗಿ ಸೋಗೆಗರಿಗಳ ಕುಟೀರಗಳನ್ನು ಮತ್ತು ಒಂದು ಉತ್ಸವದ ಗುಡಾರವನ್ನು ನಿರ್ಮಿಸಲು ಅವನು ಒಬ್ಬ ಗುತ್ತಿಗೆದಾರರನ್ನು ಗೊತ್ತು ಮಾಡಿದನು. ನಿರ್ಮಾಣದ ಕೆಲಸ ಪ್ರಾರಂಭವಾಗುವ ಮೊದಲೇ ಭಕ್ತರು ಜಮೀನನ್ನು ಸಂಪೂರ್ಣವಾಗಿ ಚಪ್ಪಟಗೊಳಿಸಬೇಕಾಗಿತ್ತು.
ಅಲ್ಲಿನ ನೆರೆಹೊರೆಯವರು ಅಜೀವ ಸದಸ್ಯರು ಆದ ಮಿಸ್ಟರ್ ಸೇಠಿ ಅವರು ಕಳೆ ಮತ್ತಿತರ ಸಸ್ಯಗಳನ್ನು ಕತ್ತರಿಸಲು ಕೆಲಸಗಾರರನ್ನು ಕೂಲಿಗೆ ನೇಮಿಸಿದರು. ಇನ್ನು ಹಲವಾರು ಅಜೀವ ಸದಸ್ಯರು ಮತ್ತು ಮುಂಬಯಿಯ ಮಿತ್ರರು ಸಹಾಯಕ್ಕೆ ಮುಂದಾದರು. ಮಿಸ್ಟರ್ ಎನ್ ಅವರು ಆ ಪ್ರದೇಶವನ್ನು ಚೊಕ್ಕಟಗೊಳಿಸಲು ಕೂಲಿಗಾರರನ್ನು ಸಂಘಟಿಸಲು ತಮ್ಮ ಸಹಾಯಕರಲ್ಲಿ ಒಬ್ಬರಾದ ಮಿಸ್ಟರ್ ಮಾತರ್ ಅವರನ್ನು ಕಳಿಸಿಕೊಟ್ಟರು. ಪ್ರಭುಪಾದರ ಪುನರಾಗಮನದ ಸಿದ್ಧತೆಗಾಗಿ ಭಕ್ತರು ಸಹ ಕೆಲಸದಲ್ಲಿ ತೊಡಗಿದರು. ಶ್ರೀ ಶ್ರೀ ರಾಸವಿಹಾರಿ ವಿಗ್ರಹಗಳು ಟ್ಯಾಕ್ಸಿಯೊಂದರಲ್ಲಿ ಹಲವು ಭಕ್ತರ ಮಡಿಲುಗಳ ಮೇಲೆ ಸವಾರಿ ಮಾಡುತ್ತಾ ಹರೇ ಕೃಷ್ಣ ಭೂಮಿಗೆ ಆಗಮಿಸಿದವು. ಅವು ಈ ಹಿಂದೆ ಹಲವು ಕಡೆಗಳಿಗೆ ಸಂಚರಿಸಿದವು. ಈ ಬಾರಿ ಅವುಗಳ ನಿವಾಸವು ಒಂದೇ ಡೇರಿಯಲ್ಲಿ ಏರ್ಪಟ್ಟಾಗಿತ್ತು. ಮುಂಬಯಿಯ ಕ್ರಾಸ್ ಮೈದಾನದಲ್ಲಿ ಚಪ್ಪರದ ಕಾರ್ಯಕ್ರಮ ನಡೆದಾಗ ಅವು ಮುಂಬಯಿಯ ಭಕ್ತರ ವಶಕ್ಕೆ ಬಂದಿದ್ದವು. ಈ ಸಂದರ್ಭದಲ್ಲಿ ಚೌಪಾತಿ ಕಡಲ ದಂಡೆಗೆ ಒಂದು ಮೆರವಣಿಗೆ ಏರ್ಪಡಿಸಲಾಗಿತ್ತು. ಭಕ್ತರು ಅಲ್ಲಿಗೆ ಬಂದಾಗ ರಾಸ ವಿಹಾರಿ ವಿಗ್ರಹಗಳು ವಸ್ತ್ರಾಭರಣಗಳಿಂದ ಸುಂದರವಾಗಿ ಅಲಂಕೃತವಾಗಿ ಒಂದು ಅದ್ದೂರಿಯ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿತವಾಗಿ ಅವರಿಗಾಗಿ ಕಾಯುತ್ತಿದ್ದವು. ಕೃಷ್ಣನ ಪ್ರತಿಮೆಯ ಹಾಲುಗಲ್ಲಿನದ್ದಾಗಿತ್ತು ಮತ್ತು ಕೃಷ್ಣನ ಕೈಯಲ್ಲಿದ್ದ ಕೊಳಲು ಬೆಳ್ಳಿಯದ್ದಾಗಿತ್ತು. ರಾಧಾರಾಣಿಯು ತನ್ನ ಬಲ ಅಂಗೈಯನ್ನು ಮುಂದೆ ಚಾಚಿ ಆಶೀರ್ವಾದಿಸುತ್ತಿದ್ದಳು. ಆ ಪ್ರತಿಮೆಗಳು ಚೆಲುವಾಗಿದ್ದವು. ಸುನೀತಾ ಮಾತಾಜಿ ಓದ್ತೀರಾ? ಹಾ ಮಾತಾಜಿ, ಒಂದ್ ನಿಮಿಷ ಮಾತಾಜಿ. ಸ್ಪೆಕ್ಟರ್. ಹಾ ಮಾತಾಜಿ. ಮಾತಾಜಿ ಎಲ್ಲಿಂದ ಮಾತಾಜಿ? ಚೌಪಾತಿಯಲ್ಲಿ. ಹಾ, ಲೈಟ್ ಇದೆ. ಚೌಪಾತಿಯಲ್ಲಿ ಪ್ರಥಮ ದರ್ಶನ ನೀಡಿದ ಬಳಿಕ ರಾಧಾ ಕಾಣುದಿಲ್ಲವಾ? ಕಾಣಿಸ್ತಾ ಇದೆ, ಚಿಕ್ಕದ್ ಮಾಡ್ಕೋತೀನಿ. ಚೌಪಾಟಿಯಲ್ಲಿ ಪ್ರಥಮ ದರ್ಶನ ನೀಡಿದ ಬಳಿಕ ರಾಸವಿಹಾರಿ ವಿಗ್ರಹಗಳನ್ನು ಆಕಾಶಗಂಗಾ ಕಟ್ಟಡಕ್ಕೆ ಕೊಂಡೊಯ್ಯಲಾಯಿತು. ಅಲ್ಲಿ ವಿಗ್ರಹಗಳಿಗೆ ಕ್ರಮಬದ್ಧವಾದ ಪೂಜಾ ವಿಧಾನಗಳನ್ನು ಭಕ್ತರು ನೆರವೇರಿಸತೊಡಗಿದರು. ಒಂದ್ ನಿಮಿಷ ಮೇಲ್ ಮಾಡ್ಕೋಬೇಕಾ ಮಾತಾಜಿ? ಜೂಹು ಜಮೀನಿಗೆ ಹಣದ ಬಾಕಿ ಪಾವತಿಯಾದ ಕೂಡಲೇ ವಿಗ್ರಹಗಳನ್ನು ಅಲ್ಲಿಗೆ ಕೊಂಡೊಯ್ಯಬೇಕೆಂದು ಪ್ರಭುಪಾದರಿಂದ ಆದೇಶ ಬಂದಾಗ ಕೆಲವು ಭಕ್ತರು ಪ್ರಭುಪಾದರನ್ನು ಪ್ರಶ್ನಿಸಿದರು. ಸರಿಯಾದ ಸೌಕರ್ಯಗಳನ್ನು ಏರ್ಪಡಿಸುವ ಮೊದಲು ವಿಗ್ರಹಗಳನ್ನು ಅಲ್ಲೇಕೆ ಒಯ್ಯುವುದು? ದೇವಾಲಯದ ನಿರ್ಮಾಣ ಆಗುವವರೆಗೆ ಅವರು ಕಾಯಬಹುದಲ್ಲವೇ? ಒಂದ್ ನಿಮಿಷ. ಅದಕ್ಕೆ ಪ್ರಭುಪಾದರು ಉತ್ತರಿಸಿದರು. ವಿಗ್ರಹಗಳನ್ನು ಅದು ಮೇಲೆ ಕೆಳ ಹೋಗ್ತದೆ. ವಿಗ್ರಹಗಳನ್ನು ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ ಮೇಲೆ ಯಾರು ಅವುಗಳನ್ನು ಕದಿಯುವುದಿಲ್ಲ. ರಾಸವಿಹಾರಿಗೆ ಸಲ್ಲಿಸಬೇಕಾದ ಕ್ರಮಬದ್ಧ ಪೂಜಾ ವಿಧಿಗಳ ಬಗ್ಗೆ ಪ್ರಭುಪಾದರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಗೊತ್ತಿತ್ತು. ಆದರೆ ಈಗ ಅವರ ಗಮನ ಆ ಜಮೀನನ್ನು ಪಡೆಯುವ ಕಡೆಯಿತ್ತು. ಹರೇ ಕೃಷ್ಣ ಭೂಮಿಯಲ್ಲಿ ವಾಸಿಸುವ ಮೂಲಕ ಅದರ ಒಡೆತನದ ಹಕ್ಕನ್ನು ಅವರು ಮೊದಲಿಗೆ ಸ್ಥಾಪಿಸಿಕೊಳ್ಳಬೇಕಿತ್ತು. ಹಾಗಿಲ್ಲದೆ ಅವರು ಮುಂದೆ ರಾಸವಿಹಾರಿಗೆ ರಾಜಯೋಗವಾದ ಸಿಂಹಾಸನ ಮತ್ತು ದೇವಾಲಯವನ್ನು ನೀಡಲು ಹೇಗೆ ತಾನೇ ಸಾಧ್ಯವಾದಿತು? ಆದರೆ ಆ ವಿಗ್ರಹಗಳನ್ನು ಜೂಹು ಜಮೀನಿಗೆ ತರುವುದರಿಂದ ಭಕ್ತರ ಕಷ್ಟಗಳು ಹೆಚ್ಚಾಗಲಿದ್ದವು. ಅವರು ಬೆಳಗಿನ ಪೂಜೆಗೆ ಹಾನಿ ಮಾಡಬೇಕಿತ್ತು ಮತ್ತು ಅಲ್ಲಿನ ಕನಿಷ್ಠ ಸೌಕರ್ಯಗಳಿದ್ದ ಅಡಿಗೆ ಮನೆಯಲ್ಲಿ ಪ್ರತಿನಿತ್ಯ 6 ಬಾರಿ ನೈವೇದ್ಯಕ್ಕೆ ಅವರು ಏರ್ಪಾಡು ಮಾಡಬೇಕಿತ್ತು. ಆ ವಿಗ್ರಹಗಳಿದ್ದ ಡೈರು ಸಹ ಭದ್ರವಾಗಿರಲಿಲ್ಲ. ಗಾಳಿಗೆ ಅದು ತೂಗಾಡುತ್ತಿತ್ತು. ಆದರೆ ಶೀಲಾ ಪ್ರಭುಪಾದರು ಅದನ್ನೊಂದು ಅಗತ್ಯವಾದ ಅಲೌಕಿಕವಾದ ಉಪಾಯವೊಂದು ಮನಗಂಡರು. ಕೃಷ್ಣನು ಅಲ್ಲಿ ವಾಸ ಮಾಡಲು ತೊಡಗಿದ ಬಳಿಕ ಸಂಬಂಧಪಟ್ಟವರೆಲ್ಲರೂ, ಅಂದರೆ ಸ್ವತಃ ತಾವು ಆ ಜಮೀನಿನ ಒಡೆಯರು ಮತ್ತು ಮುಂಬಯಿಯ ನಗರಸಭೆಯರು ಆ ಜಮೀನು ಕೃಷ್ಣನಿಗೆ ಸೇರಿದ್ದೆಂದು ಒಪ್ಪಿಕೊಳ್ಳುತ್ತಾರೆ ಎಂದು ಅವರಿಗನಿಸಿತ್ತು. ಈ ಅನಾನುಕೂಲಗಳನ್ನು ತಾಳಿಕೊಳ್ಳಬೇಕೆಂದು ಅವರು ಕೃಷ್ಣನನ್ನು ಕೋರಿ ಪ್ರಾರ್ಥಿಸಿದರು. ಪ್ರಿಯ ಸ್ವಾಮಿಯೇ, ದಯವಿಟ್ಟು ಇಲ್ಲಿರು. ನಾನು ನಿನಗಾಗಿ ಒಂದು ಸುಂದರ ದೇವಾಲಯ ನಿರ್ಮಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾವು ಓದ್ಬೇಕಾ? ಮಾತಾಜಿ. ಪ್ರಭುಪಾದರು ಮುಂಬೈಗೆ ಹಿಂತಿರುಗುವಷ್ಟರಲ್ಲಿ ರಾಸವಿಹಾರಿ ವಿಗ್ರಹಗಳನ್ನು ಚಪ್ಪರದ ಡೇರಿಯೊಳಗಿನ ವೇದಿಕೆಯ ಮೇಲೆ ಪ್ರತಿಷ್ಠಾಪಿಸಲಾಗಿತ್ತು. ಉತ್ಸವಕ್ಕೆ ಬಂದು ಹೋಗುವ ಜನರು ಮುಂಬೈಯಲ್ಲಿದ್ದಷ್ಟು ಇರಲಿಲ್ಲ. ಪ್ರತಿ ರಾತ್ರಿ ಸುಮಾರು 500 ಜನರಷ್ಟೇ ಬಂದರು.
ಆದರೂ ಪ್ರಭುಪಾದರು ಸಂತುಷ್ಟರಾದರು, ಏಕೆಂದರೆ ಈ ಉತ್ಸವವು ಅವರ ಸ್ವಂತ ಜಮೀನಿನ ಮೇಲೆ ನಡೆಯುತ್ತಿತ್ತು ಮತ್ತು ಇದನ್ನು ಪ್ರಾರಂಭಿಕ ಹಂತವಾಗಿತ್ತು. ಪ್ರತಿ ಸಂಜೆ ಪ್ರಭುಪಾದರು ಚಪ್ಪರದಲ್ಲಿ ಪ್ರವಚನ ನೀಡಿದರು. ಬಳಿಕ ಕೀರ್ತನೆ ಹಾಗೂ ರಾಧಾ ರಾಸವಿಹಾರಿಯ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು. ಪಂಚದ್ರಾವಿಡ ಪಂಚದ್ರಾವಿಡ ಸ್ವಾಮಿಯು 5 ಟನ್ಗಳಷ್ಟು ಬೇಳೆ, ಅಕ್ಕಿ ಮತ್ತು ಹಿಟ್ಟನ್ನು ದಾನವಾಗಿ ಸಂಗ್ರಹಿಸಿದ್ದನು. ಭಕ್ತರು ಪ್ರತಿದಿನ 125 ಜನರಿಗೆ ಬಡಿಸಲು ಸಾಕಾಗುವಷ್ಟು ಕಿಚಡಿಗಳನ್ನು ತಯಾರಿಸುತ್ತಿದ್ದರು. ಸಂಜೆಯ ವೇಳೆ ಪ್ರಭುಪಾದರು ದೇವರ ಮುಂದಿದ್ದ ತಟ್ಟೆಯಿಂದ ಹಲ್ವವನ್ನು ತಮ್ಮ ಕೈಯಾರೆ ಹಂಚುತ್ತಿದ್ದರು. ಪ್ರಸಾದವನ್ನು ಪಡೆಯಲು ಶ್ರೀಮಂತ ವ್ಯಾಪಾರಿಗಳು ಮತ್ತು ಅವರ ಪತ್ನಿಯರು ಸೇರಿದಂತೆ ಜನ ತಳ್ಳಾಡಿಕೊಂಡು ಬರುತ್ತಿದ್ದರು. ಪ್ರಭುಪಾದರು ಉತ್ಸವವನ್ನು ಎಷ್ಟು ಇಷ್ಟಪಟ್ಟರೆಂದರೆ ನಿರಂತರ ಉತ್ಸಾಹಕ್ಕೆ ಡೈರಿಯನ್ನು ಉಳಿಸಲು ಏರ್ಪಾಡು ಮಾಡಬೇಕೆಂದು ಭಕ್ತರಿಗೆ ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಾತಾಜಿ ವಿವರಿಸಿ, ಯಾಕಂದ್ರೆ ಮತ್ತೆ ಟೈಮ್ ಉಳಿದ್ರೆ ನೋಡೋಣ. ಹರೇ ಕೃಷ್ಣ. ಇಲ್ಲಿ ಮತ್ತೀಗ ಮುಂಬೈಗೆ ಬರ್ತಾ ಇದ್ದಾರೆ ಈಗ ಅವರು. ಅಲ್ಲಿಂದ ಬೃಂದಾವನದ ಒಂದು ಮುಂಬೈ ಟೆಂಪಲ್ ಬಗ್ಗೆ, ದೇವಸ್ಥಾನದ ಬಗ್ಗೆ ಇಲ್ಲಿ ಹೇಳಕ್ ಶುರು ಮಾಡ್ತಾರೆ. 101 ಪೇಜ್ 101 ಇಲ್ಲ ಅಲ್ಲ ಮಾತಾಜಿ? ಇಲ್ಲ, ಸ್ವಲ್ಪ ಲಾಸ್ಟ್ ಪ್ಯಾರಾ ಇಲ್ಲ. ಪ್ರಭುಪಾದರು ಮುಂಬೈ ಬಿಟ್ಟು ಹೋದ್ಮೇಲೆ 1 ತಿಂಗಳಲ್ಲಿ, ಅಂದ್ರೆ ಮುಂಬೈ ಬಿಟ್ಟು ಹೋದ 1 ತಿಂಗಳಲ್ಲಿ 50,000 ರೂಪಾಯಿಗಳನ್ನು ಮಾತಿನಂತೆ ಪಾವತಿ ಮಾಡಿದ್ದಾರೆ. ಅಂದ್ರೆ ಹಿಂದೆ ಅವರು 50,000 ರೂಪಾಯಿ ಮುಂಬೈದ ಒಂದು ಆ ಜಾಗಕ್ಕೆ ಕೊಟ್ಟಿದ್ದಾರೆ. ಮೊದಲು ನಿಧಾನವಾಗಿ ಕೆಲವು ಭಕ್ತರು ಜುಹು ಜಮೀನಿಗೆ ಹೋಗಿ ಅಲ್ಲಿ ಒಂದು ಡೇರಿಯಲ್ಲಿ ವಾಸಿಸತೊಡಗಿದ್ರು. ಮೆಲ್ಲಿಗೆ ಅಲ್ಲೇನ್ ಒಂದು ಜಮೀನ್ ತಗೊಳ್ಬೇಕು ಅಂತ ಮಾಡಿದ್ದಾರೆ. ಅಲ್ಲೊಂದ್ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅಲ್ಲೇನ್ ಮಾಡ್ತಾ ಇದ್ದಾರೆ, ಒಂದು ಡೇರೆ ಹಾಕೊಂಡ್ಬಿಟ್ಟು ಅಲ್ಲಿ ಇರಕ್ ಶುರು ಮಾಡ್ತಾರೆ. ಅಲ್ಲಿ ರಾತ್ರಿ ವೇಳೆ ಎಂತ ಪಾಪ ಜಾಗ ಇರುತ್ತೆ ಅಂದ್ರೆ ಅಲ್ಲಿ ಬರೀ ರಾತ್ರಿ ವೇಳೆ ಅಲ್ಲಿ ಇಲಿಗಳು ಮತ್ತೆ ಸೊಳ್ಳೆಗಳು ಭಕ್ತರನ್ನ ನಿದ್ದೆಗೆಡಿಸ್ತಿದ್ವು. ಅಲ್ಲಿ ನಿಷ್ಪ್ರಯೋಜಕ ಕಳೆ, ಅಂದ್ರೆ ಅಲ್ಲಿ ಒಂಥರ ಕಳೆ ಬೀಳ್ದಿರುತ್ತೆ. ಗಿಡಗಳೆಲ್ಲ ಯಾವಾಗ ಭೂಮಿನ ನಾವು ಯೂಸ್ ಮಾಡಲ್ಲ ಅಲ್ಲೆಲ್ಲ ಒಂದು ಕೆಟ್ಟ ಕಳೆಗಳೆಲ್ಲ, ಅಂದ್ರೆ ಗಿಡಗಳೆಲ್ಲ ಬೀಳ್ದಿರುತ್ತಲ್ಲ, ಅದನ್ನ ಈಗ ಅವರು ಕ್ಲೀನ್ ಮಾಡ್ಬೇಕಾಗ್ತದೆ. ಅದನ್ನ ಕಿತ್ತು ಹಾಕುತ್ತಿದ್ದಾಗ, ಅಂದ್ರೆ ಕಿತ್ತು ಹಾಕ್ತಾ ಇರುವಾಗ ಅವರು ಶಿಷ್ಯರು ಏನ್ ಮಾಡ್ತಾರೆ, ಅಲ್ಲಿ ಒಂದು ಖಾಲಿಯಾದ ಇದ್ದಿದ್ದ ಮದ್ಯದ ಸೀಸೆಗಳನ್ನ ನೋಡ್ತಾರೆ. ಮತ್ತೆ ಒಂದು ಹುಕ್ಕಿ ಹರಿತಿದ್ದ ಒಳಚರಂಡಿಯ ಕೊಚ್ಚೆನ ನೋಡ್ತಾರೆ. ಎಲ್ಲ ನೋಡಿದಾಗ ಅವರಿಗೆ ತುಂಬಾ ದುರ್ಬಲ ಆಗ್ತಾರೆ. ಅಂದ್ರೆ ಪ್ರಭುಪಾದರು ಅಲ್ಲಿ ಪ್ರಭುಪಾದರು ಅಲ್ಲಿರಲ್ಲ ಅಂದ್ರೆ ಆ ಜಾಗದಲ್ಲಿ ಇರಲ್ಲ ಇವರೆಲ್ಲ ಮಾಡುವಾಗ. ಅವಾಗ ಅವ್ರಿಗೊಂಥರ ದುರ್ಬಲ, ಅಂದ್ರೆ ಪ್ರಭುಪಾದ ಇಲ್ದಿದ್ರೆ ಒಂಥರ ಇದಾಗ್ತಾ ಇರ್ತಾರೆ, ಒಂಥರ ವೀಕ್ ತರ ಆಗ್ತಾ ಇರ್ತಾರೆ, ಅಂದ್ರೆ ದುರ್ಬಲರಾಗ್ತಾ ಇರ್ತಾರೆ. ಅಂದ್ರೆ ಇದರಿಂದ ನಾವು ಮುಂದುವರಿತೀವೋ ಇಲ್ಲೋ ಅನ್ನೋ ಆ ತರ ಒಂದು ಅನುಮಾನ ಬರುತ್ತೆ ಅವ್ರಿಗೆ ಪಾಪಗೆ. ಆದ್ರೆ ಆ ವೇಳೆಗೆ ಪ್ರಭುಪಾದರೊಂದಿಗೆ ಕಲ್ಕತ್ತಾದಲ್ಲಿ ಬ್ರಹ್ಮಾನಂದ ಸ್ವಾಮಿಯು ಮುಂಬೈಗೆ ಬಂದರು. ಅದೇ ಟೈಮಲ್ಲಿ ಬ್ರಹ್ಮಾನಂದ ಇದಾರಲ್ಲ, ಯಾವಾಗ್ಲೂ ಇವರು ಪ್ರಭುಪಾದ ಜೊತೆಲೇ ಇರ್ತಾರೆ. ಅವರು ಕಲ್ಕತ್ತಾದಲ್ಲಿಂದ ಬ್ರಹ್ಮಾನಂದ ಸ್ವಾಮಿ ಇಲ್ಲಿ ಬರ್ತಾರೆ. ಬಂದ್ಬಿಟ್ಟು ಅವರು ಪ್ರಭುಪಾದ ಜೊತೆಲಿ ಒಂಥರ ಅವ್ರ ಜೊತೆಲಿ ಇದ್ದು ಅವರು ಬಂದು ಅವರಿಂದ ಸ್ಫೂರ್ತಿ ಪಡೆದೋದಾಗಿರ್ತಾರೆ. ಇವರು ಯಾರು ಬ್ರಹ್ಮಾನಂದರು. ಅವ್ರು ಈ ಮುಂಬೈಗೆ ಬರ್ತಾರೆ. ಈಗ ಮುಂಬೈಯ ಭಕ್ತರಲ್ಲಿ ನವಚೇತನವನ್ನು ತುಂಬಿದ್ದಾರೆ. ಅವ್ರು ಬಂದಿವಾಗ ಹೇಳ್ತಾರೆ, ಈ ತರ ಎಲ್ಲ ಇವ್ರು ಯಾವಾಗ ದುರ್ಬಲರಾಗ್ತಾ ಇದಾರ, ಅಂದ್ರೆ ಇದನ್ನೆಲ್ಲ ನೋಡಿದಾಗ ಅಯ್ಯೋ ನಮ್ಗೆ ಈ ಕೆಲಸ ಮಾಡಕ್ಕಾಗುತ್ತೆ ಬಂದಾಗ ಈ ಬ್ರಹ್ಮಾನಂದ ಬಂದು ಅವರಿಗೆ ಹುರಿದುಂಬಿಸ್ತಾರೆ. ಇಲ್ಲ ಆಗುತ್ತೆ, ನಾವ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹುರಿದುಂಬಿಸ್ತಾರೆ. ಬ್ರಹ್ಮಾನಂದ ಸ್ವಾಮಿಯು ಹಿಂದೆ ಚಪ್ರದ ಕಾರ್ಯಕ್ರಮ ಏರ್ಪಟ್ಟ ಅನುಭವ, ಅಲ್ಲೊಂದಿಗೆ ಚಪ್ರ ಹಾಕ್ಬೇಕಾಗಿದಲ್ಲ, ಡೇರೆ ಹಾಕ್ಬೇಕಾಗಿದೆ ಈಗ ಅವರು. ಆದ್ರೆ ಈ ಚಪ್ರ ಹಾಕೋದು ಇದು ಬಗ್ಗೆ ಬ್ರಹ್ಮಾನಂದರಿಗೆ ಏನು ಐಡಿಯಾ ಇಲ್ಲ. ಹಾಗಾಗಿ ಅದಕ್ಕೆ ಒಬ್ರು ಕಾಂಟ್ರಾಕ್ಟರ್ ಹೇಳ್ಬಿಟ್ಟು ಅಲ್ಲೊಂದು ಇದು ಹಾಕಕ್ ಹೇಳ್ತಾರೆ, ಒಂದು ಗುಡಾರ ಹಾಕ್ಬಿಟ್ಟು ಮತ್ತೆ ಒಂದು ಮಾಡಿಸಿ ಅಂದ್ರೆ ಚಪ್ರ ಹಾಕಕ್ಕೆ ಬೇರೆ ಕಾಂಟ್ರಾಕ್ಟರ್ಗೆ ಒಂದು ದುಡ್ಡು ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಅನ್ನ ಮಾಡ್ತಾರೆ. ಅವರು ಒಬ್ಬ ಗುತ್ತಿಗೆದಾರನ ಗೊತ್ತು ಮಾಡಿದರು. ನಿರ್ಮಾಣದ ಕೆಲಸ ಪ್ರಾರಂಭವಾಗುವುದಲೇ ಭಕ್ತರು ಜಮೀನನ್ನು ಸಂಪೂರ್ಣವಾಗಿ ಚೊಕ್ಕಟಗೊಳಿಸಬೇಕಿತ್ತು. ಅಂದ್ರೆ ನಿರ್ಮಾಣದ ಕೆಲಸ ಪ್ರಾರಂಭವಾಗುವ ಮುಂಚೆ ಜಮೀನು ಇದಾಗ್ಬೇಕು, ಮತ್ತೆ ಅದ್ರನ್ನ ಡೇರೆ ಹಾಕಿ ಎಲ್ಲ ಮಾಡೋದಿದೆಯಲ್ಲ, ಹಾಕಿ ಎಲ್ಲ ಕ್ಲೀನ್ ಮಾಡ್ಬೇಕಿದ್ದಾರೆ. ಎಲ್ಲ ತುಂಬಾ ಕೆಟ್ಟದಾಗಿದ್ದಲ್ಲ, ಹೇಳಿದ್ರೆ ಮದ್ಯದ ಬಾಟ್ಲಿಗಳು ಮತ್ತೆ ಅಲ್ಲೆಲ್ಲ ಕೊಳಚೆ ಎಲ್ಲದನ್ನೆಲ್ಲ ಕ್ಲೀನ್ ಮಾಡ್ಬೇಕಾಗಿದೆ. ಅಲ್ಲಿನ ನೆರೆಹೊರೆಯವರು ಆಜೀವ ಸದಸ್ಯರು ಆದ ಮಿಸ್ಟರ್ ಶೇಟಿಯವರು ಹಳೆ ಮತ್ತೆ ಅಂದ್ರೆ ಇವರಿಗೆ ಶಿಷ್ಯರಿಗೆ ಅಲ್ಲೇ ಸುತ್ತಮುತ್ತಲೇ ಇದ್ದ ಈ ಇಸ್ಕಾನ್ ಬಂದು ಆಜೀವ ಸದಸ್ಯರು ಅಂದ್ರೆ ಲೈಫ್ ಮೆಂಬರ್ಸ್ ಏನಿರ್ತಾರಲ್ಲ, ಅವರೆಲ್ಲರನ್ನ ಸಹನು ಈ ಕಳೆ ಕೀಳೋದಲ್ಲಿ ಅಥವಾ ಒಂದು ಭೂಮಿಯನ್ನ ಇದನ್ನ ಸರಿ ಮಾಡೋದಕ್ಕೋಸ್ಕರ ಕ್ಲೀನ್ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಬ್ರಿಗೊಬ್ರು ಮಿಸ್ಟರ್ ಎಸ್ ಅನ್ನೋರು, ಆಮೇಲೆ ಮಿಸ್ಟರ್ ಮಾಥಾರ್ ಅನ್ನೋರು
ಎಲ್ಲರೂ ಸಹ ಒಂದು ಪ್ರಭುಪಾದರ ಒಂದು ಇದ್ರಲ್ಲಿ ಯಾವ ಯೋಜನೆಯಲ್ಲಿ ಇದು ಹಾಕ್ತಾರೆ. ಮತ್ತೆ ಪ್ರಭುಪಾದರು ಇನ್ನ ಬಂದಿರಲ್ಲ ಇನ್ನ ಬರೋ ಒಂದು ಇದಕ್ಕೆ ಎಲ್ಲಾರು ಒಂದು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಸಿದ್ಧರಿಗ ಭಕ್ತರು ಸಹ ಕೆಲಸದಲ್ಲಿ ತೊಡಗಿದರು. ಶ್ರೀ ರಾಸಬಿಹಾರಿ ವಿಗ್ರಹಗಳು ಟ್ಯಾಕ್ಸಿ ಒಂದರಲ್ಲಿ ಈಗ ರಾಸಬಿಹಾರಿ ಇದೆಲ್ಲ ವಿಗ್ರಹಗಳ ಅದು ಈಗ ಒಂದು ಟ್ಯಾಕ್ಸಿಯಲ್ಲಿ ಬರ್ತಾ ಇದೆ. ಅಂದ್ರೆ ಒಬ್ರು ತೊಡೆ ಮೇಲೆ ಅಂದ್ರೆ ಎಲ್ಲಾ ಟ್ಯಾಕ್ಸಿಲಿ ಬರ್ತಾ ಇರುವಾಗ ಒಬ್ಬೊಬ್ರು ತೊಡೆ ಮೇಲೆ ವಿಗ್ರಹನ ಇಟ್ಬಿಟ್ಟು ಸವಾರಿ ಮಾಡ್ಕೊಂಡು ಭಗವಂತ ಬಂದ ಅಂತ ಭೂಮಿಗೆ ಆಗಮಿಸಿದ್ರು. ಅವು ಈ ಹಿಂದೆ ಹಲವು ಕಡೆಗಳೇ ಈ ಎಲ್ಲೆಲ್ಲಿ ಒಂದು ಚಪ್ರದ ಪ್ರೋಗ್ರಾಮು ಅಥವಾ ಎಲ್ಲಾ ತರದ ಅಂತ ಕಡೆಲೆಲ್ಲ ಈ ರಾಸಬಿಹಾರಿ ವಿಗ್ರಹಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ವಿಗ್ರಹಗಳಿದ್ದಲ್ಲ ಈ ಬಾರಿ ಹೂಗಳು ಅಂದ್ರೆ ಎಲ್ಲಾ ಕಡೆಗೂ ಸಂಚರಿಸ್ತಾರೆ. ಎಲ್ಲೆಲ್ಲಿ ಏನೇನ್ ಪ್ರೋಗ್ರಾಮ್ ಆಗುತ್ತಾ ಅಲ್ಲೆಲ್ಲ ಈ ರಾಸಬಿಹಾರಿ ಒಂದು ವಿಗ್ರಹನ ತಗೊಂಡು ಹೋಗ್ತಾ ಇರ್ತಾರೆ. ಈ ಬಾರಿ ಅವುಗಳ ನಿವಾಸವು ಒಂದು ಡೇರೆಯಲ್ಲಿ ಏರ್ಪಾಡಾಗಿತ್ತು. ಈ ಡೇರೆಯಲ್ಲಿ ಇರುತ್ತೆ. ಮುಂಬೈಯ ಕ್ರಾಸ್ ಮೈದಾನದಲ್ಲಿ ಚಪ್ರದ ಕಾರ್ಯಕ್ರಮ ನಡೆದಾಗ ಅವು ಮುಂಬೈಯ ಭಕ್ತರ ವಶಕ್ಕೆ ಬಂದಿತ್ತು. ಮುಂಬೈನಲ್ಲಿ ಒಂದು ಕ್ರಾಸ್ ಮೈದಾನದಲ್ಲಿ ಒಂದು ಪ್ರೋಗ್ರಾಮ್ ಆದಾಗ ಅಲ್ಲಿ ಇರುತ್ತೆ, ಅಲ್ಲಿ ಹೋಗಿರ್ತಾರೆ. ಅಲ್ಲಿಂದ ಮುಂಬೈ ಭಕ್ತರ ಕೈಗೆ ಇದು ಬಂದಿರುತ್ತೆ. ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಆಗ್ತಾರೋ ಆ ಟೈಮಲ್ಲಿ ಇಲ್ಲೆಲ್ಲ ತಗೊಂಡು ಹೋಗ್ತಾರೆ ಅಂತ ತಗೊಂಡು ಹೋಗ್ತಿದ್ರು ಅನ್ಸುತ್ತೆ. ಹಾಗಾಗಿ ಇದು ಮುಂಬೈ ಜನರ ಭಕ್ತರ ಕೈಗೆ ಸಿಕ್ಕಾಕೊಂಡಿದೆ. ಈಗ ಭಕ್ತರು ಅಲ್ಲಿಗೆ ಬಂದಾಗ ರಾಸಬಿಹಾರಿ ವಿಗ್ರಹನು ವಸ್ತಾವರಣಗಳಿಂದ ಸುಂದರವಾಗಿ ಅಲ್ಲಿ ಬಂದು ಚೌಪಾತಿ ಕರ್ರದಂಡೆಗೆ ಬಂದಾಗ ಅದಕ್ಕೆ ಒಂದು ಅಲಂಕಾರ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಒಂದು ಅದ್ದೂರಿ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿತನಾಗಿ ಅವರಿಗಾಗಿ ಕಾಯ್ತಿದ್ರು. ಕೃಷ್ಣನ ಪ್ರತಿಮೆಯು ಹಾಲುಗಲ್ಲಿನದಾಗಿತ್ತು. ಮತ್ತು ಅಂದ್ರೆ ಕೃಷ್ಣನ ಪ್ರತಿಮೆ ಹೇಗಿದೆ, ಹಾಲುಗಲ್ಲಿಂದ ಮಿಲ್ಕಿ ಸ್ಟೋನ್ ಅಂತ ಏನೋ ಹೇಳ್ತಾ ಇದ್ದಾರೆ. ಅಂದ್ರೆ ವೈಟ್ ಇದಿರ್ಬೇಕು, ಇಟ್ಸ್ ನಾಟ್ ಮಾರ್ಬಲ್ ಅನ್ಸುತ್ತೆ, ಏನೋ ಟ್ರಾನ್ಸ್ಪರೆಂಟ್ ಇದು ಅಂತ ಏನೋ ಹೇಳ್ತಾರೆ. ಆತರ ಹಾಲುಗಲ್ಲಿನದಾಗಿತ್ತು. ಅದು ಕೃಷ್ಣನ ಕೈಯಲ್ಲಿದ್ದ ಕೊಳಲು ಬೆಳ್ಳಿಯದಾಗಿತ್ತು. ಅವನ ಕೈಯಲ್ಲಿದ್ದ ಕೊಳಲೇನಿದೆಯಲ್ಲ ಅದು ಬೆಳ್ಳಿದಿರುತ್ತೆ. ಆಮೇಲೆ ರಾಧಾರಾಣಿ ಇದ್ದಾಳಲ್ಲ, ಅವಳು ತನ್ನ ಬಲಗೈಯನ್ನು ಮುಂದೆ ಅದು ವಿಗ್ರಹದ ಒಂದು ವರ್ಣನೆ ಹೇಳ್ತಾ ಇದ್ದಾರೆ. ಅವಳ ರಾಧಾರಾಣಿ ತನ್ನ ಅಂಗೈಯನ್ನ ಹಿಂಗೆ ಮುಂದೆ ಚಾಚಿ ಆಶೀರ್ವಾದ ಮಾಡೋ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಮೆಗಳು ತುಂಬಾ ಚೆಲುವಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಚೌಪಾತಿಯಲ್ಲಿ ಪ್ರಥಮ ದರ್ಶನ ನೀಡಿದ ಬಳಿಕ ಅಲ್ಲಿ ಚೌಪಾತಿಗೆ ಬಂದದ್ದು. ಅಲ್ಲಿಂದ ಏನ್ ಮಾಡ್ತಾರೆ ಅವರು, ಅದನ್ನ ಆಕಾಶ ಗಂಗೆ ಕಟ್ಟಡ, ಅದೊಂದು ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರ್ಬೇಕು ಕೃಷ್ಣ ಪ್ರಜ್ಞೆ ಇದ್ದು, ಅಲ್ಲಿಗೆ ಅದನ್ನ ಆ ಕಟ್ಟಡಕ್ಕೆ ಅದನ್ನ ಅಲ್ಲಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ವಿಗ್ರಹಗಳಿಗೆ ಕ್ರಮಬದ್ಧವಾದ ಪೂಜಾ ವಿಧಿಗಳನ್ನು ಭಕ್ತರು ನೆರವೇರಿಸತೊಡಗಿದ್ರು. ಅಲ್ಲಿ ಆಕಾಶ ಗಂಗೆ ಕಟ್ಟಡದಲ್ಲಿ ಅದಕ್ಕೆ ಒಂದು ಪೂಜೆ ವಿಧಾನಗಳನ್ನ ಭಕ್ತರು ಮಾಡಕ್ ಶುರು ಮಾಡಿದ್ರು. ಜುಹು ಜಮೀನಿಗೆ ಹಣದ ಬಾಕಿ ಪಾವತಿಯಾದ ಕೂಡಲೇ ವಿಗ್ರಹಗಳನ್ನು ಅಲ್ಲಿಗೆ ಇದೀಗ ಜುಹುನಲ್ಲಿ ಇದು ಸ್ಥಾಪಿಸಬೇಕಾಗಿರೋದು. ಅದ್ರಲ್ಲಿ ಏನ್ ಹೇಳ್ತಿದ್ರೆ, ಅಲ್ಲಿ ಜಮೀನಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಇನ್ನೆಲ್ಲ ದುಡ್ಡೆಲ್ಲ ಕೊಟ್ಮೇಲೆ ಅವ್ರಿಗೆ ಒಂದು ಎಲ್ಲಾ ಪೇಪರ್ಸ್ ಎಲ್ಲ ಸಿಕ್ಕ ನಂತರ ಅಲ್ಲಿ ಆದೇಶ ಬಂದಾಗ ಕೆಲವರು ಭಕ್ತರು ಅದೇ ಅಲ್ಲಿ ಆ ವಿಗ್ರಹಗಳನ್ನ ಅಲ್ಲಿಗೆ ತಗೊಂಡು ಹೋಗ್ಬೇಕಾಗಿದೆ. ಈಗ ಅವರು ಪ್ರಭುಪಾದರ ಆದೇಶ ಬಂದಾಗ ಕೆಲವು ಭಕ್ತರು ಪ್ರಭುಪಾದನ್ನು ಪ್ರಶ್ನಿಸಿದರು. ಸರಿಯಾದ ಸೌಕರ್ಯಗಳನ್ನು ಏರ್ಪಡಿಸುವ ಮೊದಲೇ ವಿಗ್ರಹಗಳಲ್ಲಿ ಏಕೆ ಒಯ್ಯುವುದು? ದೇವಾಲಯ ನಿರ್ಮಾಣ ಆಗುವವರೆಗೂ ಅವರು ಕಾಯಬಹುದಿಲ್ಲ. ಅಂದ್ರೆ ಅವ್ರು ಹೇಳ್ತಾರೆ, ಇನ್ನ ದೇವಾಲಯ ನಿರ್ಮಾಣನೇ ಆಗಿಲ್ಲ, ಯಾಕೆ ನಾವು ಎಲ್ಲ ಶಿಷ್ಯರೆಲ್ಲ ಹೇಳ್ತಾರೆ ಆ ತರ ತಮ್ಮ ಒಂದು ಇದನ್ನ ಹೇಳ್ತಾರೆ. ಅಂದ್ರೆ ಯಾಕೆ ಅದೇ ಇನ್ನ ದೇವಸ್ಥಾನ ನಿರ್ಮಾಣನೇ ಆಗಿಲ್ಲ, ವಿಗ್ರಹಗಳನ್ನ ಯಾಕೆ ತಗೊಂಡು ಹೋಗ್ಬೇಕು, ನಾವು ನಿರ್ಮಾಣ ಆದ್ಮೇಲೆ ತಗೊಂಡು ಹೋಗ್ಬೋದಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ಒಂದು ವಿಗ್ರಹವನ್ನ ಒಂದು ಸ್ಥಳದಲ್ಲಿ ನಾವು ಪ್ರತಿಷ್ಠಾಪಿಸುವಿದೆ ಅಂತಂದ್ರೆ ಹರೇ ಕೃಷ್ಣ, ಯಾಕೆ ಡಿಸ್ಟರ್ಬೆನ್ಸು? ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಯಾತಕ್ಕೆ ನಾವು ಮೊದಲೇ ತಗೊಂಡೋಗ್ಬೇಕು ನಿರ್ಮಾಣದ ಮುಂಚೆ ಅಂತ ಹೇಳಿದ್ರೆ, ಒಂದು ವಿಗ್ರಹವನ್ನ ನಾವೆಲ್ಲಾರ ಸ್ಥಾಪಿಸ್ತೀವಿ ಅಂತ ಹೇಳಿದ್ರೆ ಯಾರು ಅವುಗಳನ್ನ ಕದಲಿಸೋದಿಲ್ಲ. ಅದರಿಂದ ಅಂದ್ರೆ ನಮ್ಗೊಂದು ಒಂದು ಕನ್ಫರ್ಮ್, ನಾವಲ್ಲಿ ಇದ್ರೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ, ನಮ್ ಭೂಮಿ ನಮ್ದೇ ಆಯ್ತು ಅಂತೇಳಿ ಒಂದಿರುತ್ತೆ. ಆದ್ರಿಂದ ನಾವು ವಿಗ್ರಹಗಳನ್ನ ಅಲ್ಲಿ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಾಸಬಿಹಾರಿಗೆ ಸಲ್ಲಿಸಬೇಕಾದ ಕ್ರಮಬದ್ಧ ಪೂಜಾ ವಿಧಿಗಳ ಬಗ್ಗೆ ಪ್ರಭುಪಾದರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಗೊತ್ತಿತ್ತು. ಆದ್ರೆ ಈಗ ಅವರ ಗಮನ ಜಮೀನನ್ನು ಪಡೆಯುವ ಕಡೆಗಿತ್ತು. ಹರೇ ಕೃಷ್ಣ ಭೂಮಿಯಲ್ಲಿ ವಾಸಿಸುವ ಮೂಲಕ, ಅಂದ್ರೆ ಈಗ ಜಮೀನ್ ತಗೋಬೇಕು, ಇನ್ನ ಅವರಿಗೆ ಫುಲ್ ಪೇಮೆಂಟ್ ಮಾಡಿಲ್ಲ, ತಗೋಬೇಕಾಗಿದೆ. ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಹಾಗಿಲ್ಲದವರು ರಾಸಬಿಹಾರಿ ಅಂದ್ರೆ ಈಗ ನಾವು ಈಗ ಭೂಮಿ ತಗೋಬೇಕಾಗಿದೆ, ಅಲ್ಲೊಂದು ಹರೇ ಕೃಷ್ಣ ಭೂಮಿಯಲ್ಲಿ ವಾಸಿಸುವ ಮೂಲಕ ಅಂದ್ರೆ ಅಲ್ಲಿಗೆ ವಾಸ ಮಾಡ್ತಾ ಇದ್ದಾರೆ. ಅದ್ರ ಒಡೆತನದ ಹಕ್ಕನ್ನು ಅವರು ಮೊದಲಿಗೆ ಸ್ಥಾಪಿಸಿಕೊಳ್ಳಬೇಕಿತ್ತು. ಹಾಗಿಲ್ಲದವರು ಮುಂದೆ ರಾಸಬಿಹಾರಿಗೆ ರಾಜಯೋಗ್ಯವಾದ ಸಿಂಹಾಸನವನ್ನು, ಅಂದ್ರೆ ಈ ತರ ನಾವು ಮಾಡದೇ ಇದ್ರೆ ಮುಂದೆ ರಾಸಬಿಹಾರಿಗೆ ಯಾವ್ದೋ ಒಂದು ಒಳ್ಳೆಯ ರಾಜಯೋಗ್ಯವಾದ ಸಿಂಹಾಸನ ಅಥವಾ ಒಂದು ದೇವಾಲಯವನ್ನ ಕಟ್ಟಿಸೋಕೆ ಸಾಧ್ಯ ಆಗಲ್ಲ. ಅದನ್ನ ನಾವು
ಮುಂಚೆನೆ ಬರ್ಬೇಕು, ದೇವಸ್ಥಾನ ಆಗೋಕ್ ಮುಂಚೆನೆ ಇಲ್ಲಿ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಗ್ರಹಗಳನ್ನು ಜುಹು ಜಮೀನಿಗೆ ತರುವುದರಿಂದ ಭಕ್ತರ ಕಷ್ಟಗಳು ಹೆಚ್ಚಾಗ್ತದೆ. ಈ ಜುಹು ಜಮೀನಿಗೆ ವಿಗ್ರಹ ತಗೊಂಡ್ ಬಂದ್ಬಿಟ್ರೆ ಭಕ್ತರಿಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಪೂಜೆ ಮಾಡ್ಬೇಕು, ಅದಕ್ಕೆ ಪ್ರಸಾದ ಎಲ್ಲ ಮಾಡ್ಬೇಕಲ್ಲ. 6 ಬಾರಿ ಅಂತೆ, 6 ಬಾರಿ ನೈವೇದ್ಯಕ್ಕೆ ಅವರು ಏರ್ಪಾಟು ಮಾಡ್ಬೇಕಂತ. 6 ಸತಿ ನೈವೇದ್ಯ ಮಾಡ್ಬೇಕು, ಪೂಜೆ ಪುನಸ್ಕಾರ ಮಾಡೋದು. ಆದ್ರಿಂದ ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಅಂದ್ರೆ ವಿಗ್ರಹ ಅಲ್ಲಿಗೆ ಬಂದ್ರೆ ಕಷ್ಟ ಆಗುತ್ತೆ. ಆ ವಿಗ್ರಹಗಳಿದ್ದ ಡೇರೆಯೂ ಸಹ ಭದ್ರವಾಗಿದ್ದಿಲ್ಲ, ಗಾಳಿಗೆ ಅದು ತೂಗಾಡಿತ್ತು. ಅದು ಡೇರೆದು ಒಂದೇನು ಸೇಫ್ಟಿನೂ ಇಲ್ಲ. ಆದ್ರಿಂದ ಯಾಕೆ ಅವ್ರಿಗೆ ಇಷ್ಟ ಇರಲ್ಲ, ಪ್ರಭುಪಾದರು ಇಲ್ಲ, ಅದು ಬಂದ್ರೆ ನಮ್ಗೆ ಒಂದ್ ಕನ್ಫರ್ಮ್ಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವಲ್ಲಿ ದೇವಸ್ಥಾನ ಕಟ್ಸೋದು ಇದು ಎಲ್ಲರಿಗೂ, ಜನರಿಗೂ ಎಲ್ಲರಿಗೂ ಮುಂದೆ ಹೇಳ್ಬಂದ್ವಿ. ಆದ್ರೆ ಶೀಲ ಪ್ರಭುಪಾದರದನ್ನೊಂದು ಅಗತ್ಯವಾದ ಅಲೌಕಿಕವಾದ ಉಪಾಯವನ್ನು ಮನಗಂಡ್ರು. ಕೃಷ್ಣನು ಅಲ್ಲಿ ವಾಸ ಮಾಡಲು ತೊಡಗಿದ ಬಳಿಕ ಸಂಬಂಧಪಟ್ಟರು, ಅಂದ್ರೆ ಅವ್ರಿಗೊಂದು ಈಗ ಒಂದು ಐಡಿಯಾ ಇದು, ಕೃಷ್ಣನ್ ಮೊದಲು ತಗೊಂಡ್ ಬಂದ್ಬಿಟ್ರೆ ಅಂದ್ರೆ ನಾವು ವಾಸ ಅಂದ್ರೆ ಅಲ್ಲಿ ಯಾರು ಏನು ಇದ್ ಮಾಡೋಗಿಲ್ಲ. ಅಂದ್ರೆ ಸ್ವತಃ ತಾವು ಆ ಜಮೀನು ಒಡೆಯರು ಮತ್ತು ಮುಂಬೈ ಯಾರು ಸಹ ನಗರದವರು ಆಗ್ಲಿ ಅಥವಾ ಯಾರು ಸಹ ಅದಕ್ಕೆ ಅಬ್ಜೆಕ್ಷನ್ ಎತ್ತವಾಗಿಲ್ಲ ಅಂತ ಬಿಟ್ಟು ಗೊತ್ತಾಗುತ್ತೆ. ಅಂದ್ರೆ ವಿಗ್ರಹ ತಂದು ಅಲ್ಲಿ ಸ್ಥಾಪಿಸ್ಬಿಟ್ಟಿದಾರಲ್ವಾ, ಆ ಜಮೀನು ಕೃಷ್ಣನಿಗೆ ಸೇರಿದ್ದಂತೂ ಒಪ್ಪಿಕೊಳ್ಳೋದು. ಆವಾಗ ಜನರು ಒಪ್ಕೋತಾರಲ್ವಾ, ಯಾರು ಒಂದು ಅಬ್ಜೆಕ್ಷನ್ ಮಾಡಲ್ಲ ಅಂತ. ಈ ಅನಾನುಕೂಲಗಳನ್ನು ಅದ್ರಿಂದ ಏನ್ ಹೇಳ್ತಾ ಇದಾರೆ, ನಾನು ತಗೊಂಡ್ ಬರೋಣ ಇಲ್ಲಿ ವಿಗ್ರಹಗಳನ್ನ ಸ್ಥಾಪಿಸೋಣ. ಅದ್ರಿಂದ ಏನಾಗುತ್ತೆ, ಈ ಅನಾನುಕೂಲ ಈಗ ನಿಮ್ಗೆ ಏನ್ ಅನಾನುಕೂಲ ಆಗುತ್ತಲ್ಲ, ಅಂದ್ರೆ ಪೂಜೆ ಮಾಡ್ಬೇಕು, ಪ್ರಸಾದ ಅದನ್ನ ತಾಳ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ. ಅವರು ಕೃಷ್ಣನನ್ನು ಕೋರಿ ಪ್ರಾರ್ಥಿಸಿದರು, ಪ್ರಿಯ ಸ್ವಾಮಿಯೇ ದಯವಿಟ್ಟು ಇಲ್ಲಿರು, ನಾನು ನಿಮ್ಗಾಗಿ ಒಂದು ಸುಂದರ ದೇವಾಲಯ ನಿರ್ಮಿಸ್ತೇನೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ಕೃಷ್ಣನ ಕೋರ್ಕೋತಾ ಇದ್ದಾರೆ, ನೀನು ಇಲ್ಲಿರು, ಮತ್ತೆ ನಾನು ನಿಮ್ಗೊಂದು ಸುಂದರ ದೇವಾಲಯನ ನಾವು ನಿರ್ಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಮುಂಬೈಗೆ ಹಿಂದಿರುಗುವಷ್ಟರಲ್ಲಿ ರಾಸ ಬಿಹಾರಿ ವಿಗ್ರಹವನ್ನು ಚಪ್ರದ ಡೇರಿ ಒಳಗಿನ ವೇದಿಕೆ ಮೇಲೆ ಪ್ರತಿಷ್ಠಾಪಿಸಲಾಗಿತ್ತು. ಉತ್ಸವಕ್ಕೆ ಬಂದು ಹೋಗುವ ಜನ ಮುಂಬೈಯಲ್ಲಿದ್ದಷ್ಟು ಇರಲಿಲ್ಲ. ಅಂದ್ರೆ ಈಗ ಪ್ರಭುಪಾದ ಬರುವಷ್ಟರಲ್ಲಿ ಆ ರಾಸ ಬಿಹಾರಿ ವಿಗ್ರಹವನ್ನ ತಗೊಂಡ್ ಬಂದಿಲ್ಲಿ ಡೇರೆ ಒಳಗೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಜನ ಏನ್ ಜಾಸ್ತಿ ಬರ್ತಾ ಇರಲ್ಲ ಅಂತ ಹೇಳಿದ್ರೆ ಒಂದ್ 500 ಜನ ಬರ್ತಿದ್ದಾರೆ. ಬಟ್ ಪ್ರಭುಪಾದರಿಗೆ ತುಂಬಾ ಸಮಾಧಾನ, ಯಾಕೆಂದ್ರೆ ಒಂದು ಸ್ವಂತ ಜಮೀನಿನಲ್ಲಿ ಇದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಈ ಸ್ವಂತ ಜಮೀನಲ್ಲಿ ನಡೀತಿರೋದು ಇದನ್ನು ಒಂದು ಪ್ರಾರಂಭಿಕ ಹಂತ ಅಲ್ವಾ, ಅದಕ್ಕಾಗಿ ಅವರಿಗೆ ತುಂಬಾ ಸಂತೋಷ ಇದೆ. ಎಷ್ಟು ಜನ ಬಂದ್ರು ಅದು ಪರವಾಗಿಲ್ಲ, ಕಮ್ಮಿ ಜನ ಬಂದ್ರು ಪರವಾಗಿಲ್ಲ, ಅಂದ್ರೆ ಏನು ಆತರ ಏನು ಇದಿಲ್ಲ ಅಂತ ಅನ್ಕೊಳ್ತಾರೆ. ಪ್ರತಿ ಸಂಜೆ ಪ್ರಭುಪಾದರು ಚಪ್ರದಲ್ಲಿ ಪ್ರವಚನ ನೀಡುತ್ತಿದ್ದರು. ಬಳಿಕ ಕೀರ್ತನೆ ಹಾಗೂ ರಾಸ ಬಿಹಾರಿಯ ಆರತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ರು. ಅಂದ್ರೆ ಪ್ರತಿದಿನ ಪ್ರವಚನ ನಡೀತು, ಕೀರ್ತನೆ ನಡೀತು, ಮತ್ತೆ ಆರತಿ ಕಾರ್ಯಕ್ರಮ ಎಲ್ಲ ನಡೆಸ್ತಾ ಇದ್ರು. ಪಂಚದ್ರಾವಿಡ ಸ್ವಾಮಿಯು ಇದು ಅಂದ್ರೆ ಪಂಚದ್ರಾವಿಡ ಅನ್ನೋರು ಇದಕ್ಕೆ ಏನು ಒಂದು ಇದಕ್ಕೆ ಬೇಕಾಗ್ತಲ್ಲ, ಪ್ರಸಾದ ಮಾಡೋದಕ್ಕೆ ಎಲ್ಲದಕ್ಕೂ ಅವ್ರು ಎಲ್ಲೆಲ್ಲಿಂದಾನೋ ಕಲೆಕ್ಟ್ ಮಾಡಿ 5 ಟನ್ಗಳಷ್ಟು ಬೇಳೆ, ಅಕ್ಕಿ, ಏನೇನ್ ಬೇಕಲ್ಲ ಪ್ರಸಾದಕ್ಕೆ ಅದನ್ನೆಲ್ಲ ಅವರು ದಾನವಾಗಿ ಎಲ್ಲಾ ಕಡೆಯಿಂದನೂ ಕಲೆಕ್ಟ್ ಮಾಡಿದ್ರು. ಭಕ್ತರು ಪ್ರತಿದಿನ 125 ಜನರಿಗೆ ಅಂದ್ರೆ 125 ಜನರಿಗೆ ಆಗುವಷ್ಟು ಕಿಚಡಿನ ತಯಾರು ಮಾಡ್ತಿದ್ದಂತೆ ಭಕ್ತರು. ಸಂಜೆ ವೇಳೆ ಪ್ರಭುಪಾದರು ದೇವರ ಮುಂದಿದ್ದ ತಟ್ಟೆಯಿಂದ ಹಲ್ವಾವನ್ನು, ಸಂಜೆ ಏನ್ ಮಾಡ್ತಿರ್ತಾರೆ ಪ್ರಭುಪಾದರು, ಹಲ್ವಾನ್ನು ತಟ್ಟೆಲಿ ಇದು ದೇವರಿಗೆ ಇಟ್ಟಿರೋ ಒಂದು ಇದ್ರಲ್ಲಿ ಅದನ್ನ ತೆಗ್ದ್ಬಿಟ್ಟು ಎಲ್ಲಾರ್ಗು ಹಂಚ್ತಾ ಇದ್ರು, ತಮ್ಮ ಕೈಯಾರೆ ಹಂಚ್ತಾ ಇದ್ರು ಅಂತ ಹೇಳ್ತಾರೆ. ಪ್ರಸಾದವನ್ನು ಪಡೆಯಲು ಎಲ್ಲಾರು ಬರ್ತಾ ಇದ್ರು, ಶ್ರೀಮಂತರು ಬಡವರು ಏನು ಇಲ್ಲ, ಎಲ್ಲಾರು ಅವರ ಒಂದು ವ್ಯಾಪಾರಿಗಳು ಮತ್ತೆ ಅವರ ಪತ್ನಿಯರು ಸೇರುತ್ತೆ, ಎಲ್ಲಾ ಜನರು ಸಹ ಬಂದು ತಳ್ಳಾಡ್ಕೊಂಡ್ ಬರ್ತಿದ್ರು ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದ ಅಂದ್ರೆ ಅಷ್ಟೊಂದು ಇದು, ಅದ್ರಲ್ಲೂ ಇಸ್ಕಾನ್ ಪ್ರಸಾದ ಅಂತ ಹೇಳಿದ್ರೆ ತುಂಬಾನೇ ಎಲ್ಲರಿಗೂ ಟೇಸ್ಟಿ ಆಗಿರುತ್ತೆ, ತುಂಬಾ ಇರುತ್ತೆ. ಪ್ರಭುಪಾದ ಉತ್ಸವವನ್ನು ಎಷ್ಟು ಇಷ್ಟಪಡ್ತಾರೆ, ನಿರಂತರ ಉತ್ಸವಕ್ಕಾಗಿ ಡೇರೆಯನ್ನು ಉಳಿಸಿಕೊಂಡು ಏರ್ಪಾಡು ಮಾಡ್ಬೇಕೆಂದು ಬರ್ತಾರೆ. ಅಂದ್ರೆ ಈ ತರ ನಿರಂತರವಾಗಿ ನಡೀತಾ ಇದೆ, ಆದ್ರಿಂದ ಈ ಡೇರೆಯನ್ನ ನೀವು ತೆಗಿಬೇಡಿ, ಹಾಗೆ ಇರ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಭುಪಾದ ಮೊದಲಿಗೆ ಇತರ ಭಕ್ತರಲ್ಲಿ ತಾವು ಹರೇ ಕೃಷ್ಣ ಮಾತಾಜಿ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೇವೆ. ಹೌದಾ ಮಾತಾಜಿ, ಸಾರಿ. ಹೌದು, ಓಕೆ, ನಾಳೆ ಕಂಟಿನ್ಯೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂಡಿಂಗ್ ಮಾಡಿ ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಧನ್ಯವಾದಗಳು. ಒಳ್ಳೇದು ಮಾಡಿ, ಒಳ್ಳೇದು ಹೇಳಿ. ಸರಿ, ಏನು ತಪ್ಪು ಮಾಡಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ.